ಬಲಗೊಂಡು ಭಕ್ತಿಯೊಳಂಬಿಕ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಕುಬೇರ ಮಹಾಶೇರ ಆಪ್ತರು ನಾವೆಲ್ಲವರು. ಆ ಕುಬೇರನು ನನ್ನ ಕರೆದು ಹೇಳಿದ ಬೇರೇನಿಲ್ಲ, ಅಖಿಲೇಶ್ವರ ಅಲ್ಗಾವತಿಯನ್ನು ಪಡೆಯುವುದಕ್ಕೆ ಬೇಕಾಗಿ ನಾವೆಲ್ಲರೂ ದೇವರನ್ನು ಪೂಜಿಸಬೇಕಾಗಿದೆ. ಅದಕ್ಕೆ ಬೇಕಾಗಿ ಸಕಾಲಕ್ಕೆ ಸರಿಯಾಗಿ ಸುಮಗಳನ್ನು ಆರಿಸಿ ತಂದು ಕೊಡಬೇಕು. ಹೀಗೆ ಕುಬೇರನ ಆಜ್ಞೆ ಆಗಿದೆ. ಆಗಲಿ, ಅದಕ್ಕೇನಾಗಬೇಕು, ದೇವರ ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನು ತರುವುದು ಹೊಸತೇನಲ್ಲ, ದೊಡ್ಡ ಕಷ್ಟವಲ್ಲ. ಅದಕ್ಕೆ ಬೇಕಾಗಿ ಅವನಿಗೆ ಅಪ್ಪಣೆ ಪಡ್ಕೊಂಡಿದ್ದೇನೆ, ಭೂಲೋಕದ ತರುತ್ತೇನೆ. ಅಂದದೊಳರಳಿದ ಹೊಂದವರೆಗಳ ವೃಂದವ ಕಂಡದಿ ಮುದವಂತ ಅಂದದೊಳರಳಿದ ಹೊಂದವರೆಗಳ ವೃಂದವ ಕಂಡದಿ ಮುದವಂತ ಬಂದನು ಭೂಮಿಗೆ ನಾನು ಬಂದಿದ್ದೇನೆ. ಆ ಸುಮಗಳ ರಸಕ್ಕೆ ಬೇಕಾಗಿ ಆ ಭಾಗದಲ್ಲಿ ಕಾಣುತ್ತಾ ಇದೆ ಕೆಂದಾವರೆ ಬಳ ಅರಸ್ತೇನೆ. ಈಕ್ಷಿಸಿದ ಮದಿರಾಕ್ಷ ಈಕ್ಷಿಸಿದ ಮದಿರಾಜನ ಮಗ ಕಾನನ ದುಳಿ
ಈಕ್ಷಿಸಿದ ಮದಿರಾಜ ನಾಮಕ ಯಕ್ಷನ ಕಾನನದುಳಿ ಹರಿಣಾಕ್ಷಿ ಓರ್ವಳೆ ಕಾನನದುಳಿ ಹರಿಣಾಕ್ಷಿ ಓರ್ವಳೆ ಸುಳಿವುದನು ಕಂಡ ಆ ಕ್ಷಣದಿ ಬೆರಗಾಗುದ ನಿಟ್ಟಿಸುತ್ತ ಬೆರಗಾಗುತ್ತ ನಿಟ್ಟಿಸುತ್ತ ನಿಟ್ಟಿಸುತ್ತ ಅಮರ ಕಲ್ಲಿಗೆಯನ್ನು ತೊಳಗುವ ವಿಮಲ ಲಾವಣ್ಯದಲ್ಲಿ ತೊಳಗುವ ಕಮಲ ಗಂಧಿಯ ಕಂಡ ಕಮಲ ಗಂಧಿಯ ಕಂಡ ಯಕ್ಷನು ಮೆರಿವ ತೊಳಗುವ ಕಮಲ ಗಂಧಿಯ ಕಂಡ ಯಜ್ಜನು ಭಮಯಳಾದ ಮೋಯಗೆ ಮನವ ತೆತ್ತೋ ಕೋಮಲೆ ನೀನಾರೆಲೆ ಬೇಳೆಲೆ ಪಾಲಿ ಕೋಮಲೆ ನೀನಾರೆಲೆ ಮುಗುಳೆ ಈ ಮಹಾವಿಪಿನಾದೊಳ್ ಏಕಿಂತ ಈ ಮಹಾ ವಿಪಿನದೊಳ್ ಏಕೆ ಏಕೆ ನಿನಗಿಂತ ನೇಮನಿಷ್ಠೆ ಗಾಳಿಗೆ ತಾಮರ ಸಾಚಿಗೆ ನೀನಾರಿಲೆ ಬೇಳಿಲಿ ಬಾಲಿ ಕಾಮನಂಬಿನ ಮುಗುಳೆ ಕಾಮನಂಬಿನ ಮುಗುಳೆ ಸುಮಗಳನ್ನು ಆರಿಸುತ್ತಾ ಆರಿಸುತ್ತಾ ಈ ಭಾಗಕ್ಕೆ ಬಂದಿದ್ದೇನೆ. ಅರೆ ಎಲ್ಲ ಎಲ್ಲ ಸುಮಗಳನ್ನು ಆರಿಸುತ್ತಾ ಈ ಭಾಗಕ್ಕೆ ಬಂದ್ರೆ ಓ ಆ ಭಾಗದಲ್ಲಿ ಒಬ್ಬಾಕೆ ತರುಣಿ ಮಣಿಯು ಗೋಚರಿಸ್ತಾ ಇದ್ದಾಳೆ. ಬಾಬಾ, ಎಂಥ ರೂಪು, ಎಂಥ ವೈಖರಿ, ಎಂಥ ಭಿನ್ನಾಣ! ಇದು ಭಯಂಕರವಾದ ಕಾಡು. ಈ ಕಾಡು ಪ್ರದೇಶದಲ್ಲಿ ಸುಂದರಾಗಿ ಒಬ್ಬಳಿದ್ದಾಳಲ್ಲ, ಸುಮಗಳನ್ನು ಆರಿಸಕ್ಕೆ ಬೇಕಾಗಿ ಬಂದವನಿಗೆ ಈ ಸುಮಕೋಪನ್ನು ಕಾಡುವುದಕ್ಕಾಯಿತಲ್ಲ. ಹಬ್ಬ, ಎಂಥ ಚಂದ! ನಾವು ಸರ್ಕಲಾಕಾರದಂತ ನಾರಿಯನ್ನು ಬೇಕಾಶ ನೋಡಿದವರು. ಒಬ್ಬೊಬ್ಬರು ಒಂದೊಂದು ರೀತಿಯ ರೂಪವನ್ನು ಹೊಂದಿಕೊಂಡಿದ್ದಾರೆ, ಒಂದೊಂದು ರೀತಿಯ ವೈಯಾರವನ್ನು ತೋರಿಸ್ತಾ ಇದ್ದಾರೆ, ನೃತ್ಯಗಾರಿಕೆ ಆಗಿದ್ದಾರೆ. ಆದ್ರೆ ಇವಳಲ್ಲ, ಯಾರೂ ಅಲ್ಲ. ಅವರಲ್ಲಿ ಯಾರು ಎಲ್ಲಿಯೂ ಇಲ್ಲಂತ ರೂಪ ಇವಳಲ್ಲಿದೆ. ಹಾಗಿದ್ರೆ ಯಾರು ಕೇಳೋಣ. ಇಲ್ಲಿದ್ದಾಳಲ್ಲ,
ಓ ಬಾಲೆ ಸುಂದರಾಂಗಿ, ಈ ವನದ ಮಧ್ಯದಲ್ಲಿ ನೀನೊಬ್ಬಳೆ ಇದೆಯಲ್ಲ, ನೀನು ಯಾರು? ಈ ಪ್ರದೇಶದಲ್ಲಿ ನೀನೊಬ್ಬಳೆ ಇಲ್ಲಿ ತಿರುಗುತ್ತಾ ಇರಬೇಕಿನ ಕಾರಣವೇನು? ನೀನು ಎಲ್ಲಿಂದ ಬಂದವಳು? ಭೂಮಿಯಿಂದ ಹೊಡೆದ ಮೇಲೆ ಬಂದವಳೆ ಅಲ್ಲ, ಆಕಾಶದಿಂದ ಕೆಳಗಿದ್ದ ಬಂದವಳೆ? ಹಾಗೆ ನಿನ್ನ ನೋಡಿದ ಕುತ್ತಿಗೆಯಲ್ಲಿ ಕರಿಮನೆಯನ್ನು ಕಾಣಿಸ್ತಾ ಇದೆ. ಬಹುಶಃ ನಿನಗೆ ಮದುವೆ ಆಗಿರ್ಬೇಕು. ಮದುವೆ ಆದ ದಿನ ಆ ಗಂಡ ಯಾರು, ಅವ ಎಲ್ಲಿದ್ದಾನೆ, ನೀನ್ ಯಾಕೆ ಬಂದಿದ್ದಿ? ಈ ವಿಷಯ ಎಲ್ಲ ಸವಿಸ್ತಾರವಾಗಿ ಹೇಳ್ತೀಯಾ? ಅರೆನ್ನ ನುಡಿದುವಾಗ ಪುರುಷ ನೀಲಾಲಿದು ಭೂರಿ ಮಹಿಮಾನಿನ್ನ ಪತಿಯೋ ಆದ ಶಿವರ ಜವನನ ಪಾದ ಶಿವೆಯಾಗಿ ಓರಂತೆ ಗೈವೇನೆ ಮೊದಲೇ, ಓರಂತೆ ಗೈವೇನೆ ಮೊದಲೇ. ನಾನಿಲ್ಲಿಗೆ ಹೊಸಬಳೇನೂ ಅಲ್ಲ, ನಾನು ಈ ಪ್ರದೇಶಕ್ಕೆ ಯಾವತ್ತೂ ಬರುವವಳೇ ಹೌದು. ನಾನು ಹೊಸವನೇನು ಅಲ್ಲ. ಹಾಗೆ ಅಂತ ಈ ಪ್ರದೇಶದಲ್ಲಿ ನಾನು ಇಲ್ಲಿವರೆಗೆ ನಾನು ಕಂಡದ್ದೇ ಇಲ್ಲ. ಈ ಹೊತ್ತಿನಲ್ಲಿ ಕಾಣ್ತಾ ಇದ್ದೀಯಾ, ನನ್ನ ಪರಿಚಯವನ್ನು ಕೇಳ್ತಾ ಇದ್ದೀಯಾ? ನನ್ನ ಆಶ್ರಮ ಇಲ್ಲೇ ಹತ್ತಿರದಲ್ಲಿಯೇ ಇದೆ. ಓ, ಅಲ್ಲಿ ಒಂದು ಗುಡಿಸಲು ಕಾಣ್ತಾ ಇದೆ, ಅದು ನಿನ್ನ ಗುಡಿಸಲು? ಹೌದು, ನೀನು ಊಹಿಸಿದ್ದು ಸರಿ. ಮದುವೆ ಆಗಿದೆ, ಚವಣ ಮಹರ್ಷಿಗಳಿಗೆ ನಾನು ಹೆಂಡತಿಯಾಗಿದ್ದೇನೆ. ಹೌದು, ಆದ್ದರಿಂದ ನಾನು ಅವರ ಹೆಂಡತಿ, ಮಹರ್ಷಿಗಳ ಹೆಂಡತಿ. ಚವನನ ಹೆಂಡತಿ? ಹೌದು. ಅಯ್ಯೋ, ನಿನ್ನ ಬಡ ನಡುವಿನ ಬೆಡಗಿ, ಬಡ ನಡುವಿನ ಬೆಡಗಿ, ಬಡ ನಡುವಿನ ಬೆಡಗಿ, ಓ ಬೆಡಗಿ, ಬಡ ನಡುವಿನ 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 ಬೆಡಗಿ, ಪರಮ ದುಃಖ ಕೊಡುವನಿ ಆ ಬಡ ಜೋಗಿ. ಪರಮ ಸುಖವು ಏನ್ ಕೊಡುವ ಆ ಬಡ ಜೋಗಿ, ಬಡ ಜೋಗಿ, ಜೋಗಿ. ಕಡುಕೋಟಲಯ ಜಪ ಬಿಡು, ತಪ ಬಿಡು, ಕಡುಕೋಟಲಯ ಜಪ ತಪ ಎಲ್ಲವ ಬಿಡು, ನೀನು ಎನ್ನಲ್ಲಿ ಮನಸಿಡು, ಮನಸಿಡು ಎನ್ನಲ್ಲಿ ಮನಸಿಡು. ಕಡುಕೋಟಲಯ ಜಪ ತಪ ಎಲ್ಲವ ಬಿಡು, ನೀನೆನ್ನಲ್ಲಿ ಮನಸಿಡು. ಬಡ ನಡುವಿನ ಬೆಡಗಿ, ಪರಮ ಸುಖ ಕೊಡುವನೆ ಬಡ ಜೋಗಿ. ಬಡ ನಡುವಿನ ಬೆಡಗಿ. ನೀನು ಆ ಮುದಿಯ ಕಣ್ಣಿಲ್ಲದ ಕುರುಡ, ಅವನ ನೀನು ಮಾಡದಿಯ? ಅಯ್ಯೋ ದೇವರೇ, ಏನಾಯ್ತು? ಬಡ ನಡುವಿನ ಬೆಡಗಿ ನೀನು. ನಿನ್ನ ಚಂದ್ರ ಏನೇಂದ್ರು, ನಿನ್ನ ಅಂದಂದ್ರೆ ಏನು, ನಿನ್ನ ನುಡಿಯ ಏನು, ನಿನ್ನ ಹೆಡೆಂದ್ರೆ ಏನು, ನಿನ್ನನ್ನು ಎಷ್ಟು ಹೊಗಳಿದ್ರು ಸಾಲದು. ಇಂತಹ ಒಂದು ಚಂದದ ಹುಡುಗಿಯನ್ನು ಆ ಮುದುಕ ಕಣ್ಣಿಲ್ಲದ ಕುರುಡ ಮದುವೆ ಆದಂತೆ ಇಟ್ಟುಕೊಳ್ಳೋಣ.
ಮದುವೆ ಆದದ್ದಿದೆ, ಅದು ಅವಳ ಇಚ್ಛೆ ಅಂತ ನಿನ್ನ ಇಚ್ಛೆ ಅಂತ ಆದದ್ದು ಖಂಡಿತ ಅಲ್ಲ. ಅಂತೂ ಮದುವೆ ಏನೋ ಆಗಿದೆ ಬಿಡು. ಅದಲ್ಲ, ಮದುವೆ ಆದ್ರೆ ಒಂದು ಮದುವೆ ಅಂದ್ರೆ ಸಂಸಾರದಲ್ಲಿ ಸುಖ ಬೇಕೋ ಬೇಡೋ? ಮದುವೆ ಯಾಕಿರ್ಬೇಕು? ಎಲ್ಲಾ ಸಂಪತ್ತು ಸೌಭಾಗ್ಯ ಇದ್ರು ಹೆಂಡತಿಗೆ ಬೇಕಾದನ್ನು ಕೊಡುವುದಕ್ಕೆ ಗಂಡನಲ್ಲಿ ಸಾಮರ್ಥ್ಯ ಇದ್ರೆ ಮದುವೆ ಆಗಿ ಏನು ಪ್ರಯೋಜನ? ಆ ಕುರುಡ ನಿನಗೆ ಕೊಟ್ರೆ ಏನನ್ನು ಕೊಡ್ತಾನೆ, ಎಷ್ಟನ್ನು ಕೊಡುವುದಕ್ಕೆ ಸಾಧ್ಯವಿದೆ. ಆದ್ರಿಂದ ಏನು ಬಿಡು, ಅವನ ವಿಷಯ ಬಿಡು. ನನಗೆ ಗೊತ್ತಾಯ್ತು ನಿನಗೆ ತುಂಬಾ ಬೇಸರ ಉಂಟು ಅಂತ. ಅದರ ಬಗ್ಗೆ ನಿನಗೆ ತುಂಬಾ ಬೇಸರ ಇರ್ಬೋದು, ಯೋಚನೆ ಮಾಡಬೇಡ. ಏನೇನು? ನಿನ್ನ ಭಾಗ್ಯ ದೇವತೆಯ ಬಾಗಿಲು ಇವತ್ತು ಬಾಗಿಲು ತೆರೆದಾಯ್ತು. ನಾನು ಬಂದಿದ್ದೇನಲ್ಲ, ನಿನಗೆ ಬೇಕಾದ ಸುಖ ಸಂಪತ್ತನ್ನು ನಾನು ಕೊಡ್ತೇನೆ. ಸುರತ ಸೌಭಾಗ್ಯದಲ್ಲಿ ನಾನು ತೇಲಾಡಿಸ್ತೇನೆ. ಹೇಳು ಜನ, ನೀನು ಯಾರು? ನನ್ನ ಪರಿಚಯ ಆಗಲಿಲ್ವಾ? ಯಾರು ನೀನು? ನಾನು ಇಲ್ಲವನಲ್ಲ, ದೇವಲೋಕದವ, ಮದಿರಾಕ್ಷನಾಮಕನಾವನು. ಇಲ್ಲಿವರೆಗೆ ಬಂದಿದ್ದೇನೆ. ನಿನಗೆ ಸ್ವರ್ಗ ಸುಖ ಕೊಡ್ತೇನೆ, ನಿನ್ನ ಸಂತೋಷದಿಂದ ತೇಲಾಡಿಸ್ತೇನೆ. ಒಂದ್ಸಲ ಬಾ. ಏನಾಯ್ತೀಗ? ಏನೋ ಪರಿಚಯವನ್ನು ಕೇಳಿದೆಯೇನೋ ಆ ಕ್ಷಣದಲ್ಲಿ, ಪರಿಚಯವನ್ನು ಹೇಳಿದ ಕ್ಷಣದಲ್ಲಿ ಏನ್ ನನಗೆ ಸುಖ ಕೊಡೋದಕ್ಕೆ ನೀನು ಮುಂದಾಗ್ತಾ ಇದೆಯಾ? ಗಂಡನಿಂದ ಸುಖ ಕಡಿಮೆ ಆಗಿದೆ ನಾನು ಹೇಳಿದ್ದೇನೆ. ನಾನು ಸುಖ ಎಲ್ಲ ಇಲ್ಲೇ ಉಂಟು. ಅಧಿಕ ಪ್ರಸಂಗ ಮಾತನಾಡಿ ಮೈ ಮೇಲೆ ಕೈ ಹಾಕಿದೆ ಅಂತಾದ್ರೆ ನಿನಗೆ ಕಡುಕಾದೀತು ನೆನಪಿರಲಿ. ನೀನು ಹೋಗ್ತಾ ಇರುವಲ್ಲಿಂದ ಬೇಡ. ನೀನು ದೇವಲೋಕದಿಂದ ಬಂದು ಆ ಋಷಿ ಪತ್ನಿಯನ್ನು ಈ ವಿಧವಾಗಿ ಕೇಳುತ್ತಾ ಇದ್ಯಾ? ಏನ್ ಮಾಡ್ತಾ ಇದ್ಯಾ? ಬಲಾತ್ಕಾರ ಕೈ ಎಕ್ಕಿದ್ದೀರಾ? ಅಶ್ವಿನಿ ದೇವತೆಗಳು ಸಿಕ್ಕಿದ್ರಿ ನನ್ನ ಕೈಯೊಳಗೆ. ನಮಗೊಂದು ಆಜ್ಞೆ ಆಗಿತ್ತು, ಎಲ್ಲಿ ಹಿಡಿದ್ರು ಸಿಕ್ಕಿದ್ರು ಹಿಡಿದು ಕಟ್ಟಿಕೊಂಡು ಬರ್ಬೇಕು ಅಂತ ಹೇಳಿ. ಆವತ್ತು ದೇವಲೋಕದ ಸಭೆಯಲ್ಲಿ ನೀವು ಹೊರಟು ಹೋದವರು ಮತ್ತೆ ಎಲ್ಲಿ ಹೋಗಿದ್ರು ಗೊತ್ತಾಗಲಿಲ್ಲ. ಸಿಕ್ಕಿದ್ರಲ್ಲ, ನಾನು ಒಳ್ಳೆ ಕೆಲಸಕ್ಕೆ ನಾನು ಕೈ ಹಾಕಿದ್ದೆ. ಅವಳ ಮಾನ ಮರ್ಯಾದೆ ಉಳಿಸಬೇಕು ನಾನು ಹೊರಟಾಗ ಹಿಂದಿಂದ ಬಂದು ನನ್ನನ್ನು ಹೇಗಾದ್ರೂ ದೂಡಿ ಮತ್ತೆ ಅವಳ ಕೈ ಮಾಡ್ಬೇಕಂತ ಬಂದಿಲ್ಲ. ನಿನ್ನ ಕಾಲು ಹಿಡಿದು ನಾಲ್ಕ ಮರ್ಯಾದೆ ಎಂಬ ಪದದ ಅರ್ಥ ಗೊತ್ತುಂಟೇನು? ಮುನಿಪತ್ನಿಯನ್ನು ಬಲಾತ್ಕರಿಸುವುದಕ್ಕೆ ನೀನು ನಿನಗೆ ಎಲ್ಲಾದ್ರೂ ಹೋಗಿ ಮದುವೆ ಆಗ್ಲಿಕ್ಕೆ ಆಗೋದಿಲ್ವಾ? ಧನ್ಯರಾದೆ. ಸರಿಯಾದ ಹೊತ್ತಿಗೆ ಬಂದು ನನ್ನ ಮಾನವನ್ನು ಕಾಪಾಡಿದಿರಿ. ನಿಮಗೆ ಸಾವಿರ ಸಾವಿರ ನಮಸ್ಕಾರಗಳು. ನಮಸ್ಕಾರದಿಂದ ಏನು ಪ್ರಯೋಜನ ಅಲ್ವಾ ತಮ್ಮ? ನಾವು ಯಾರು ಸ್ಪಷ್ಟವಾಗಿ ತಿಳಿಯುತ್ತಾ? ಆಶ್ಚರ್ಯವಾಗ್ತಾ ಇದೆ, ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ದೇವಲೋಕದವರು ನಾವು, ಸೂರ್ಯದೇವನ ಮಕ್ಕಳು ನಾವು. ಅಂದ್ರೆ ದೇವ ಬೇಷಜರು, ಅಶ್ವಿನಿ ದೇವತೆಗಳು. ಹೌದೇ? ಧನ್ಯರಾದೆ. ಬೇಷಜರ ಕಂಡೆ ಬಲು ಧನ್ಯ ಭಾವದಲ್ಲಿ ಒಳಗೊಂಡೆ.
ಆವ ವಿಧದಿಂದ ನಿಮ್ಮ ಭಕ್ತಿಯೊಳಿ ದೇವಿಯನು ಮಾಡ್ಬಿ ನಮ ದೇವಾಭೀಷ ಜಲ ಕಂಡೈ. ಅಶ್ವಿನಿ ದೇವತೆಗಳಾದಂತಹ ನಿಮ್ಮನ್ನು ಕಂಡು ನನ್ನ ಕಣ್ಣುಗಳು ಪಾವನವಾಯಿತು. ಉಪಕಾರದಂತಹ ನಿಮಗೆ ನಾನು ಯಾವ ರೀತಿಯಾಗಿ ಪ್ರತ್ಯುಪಕಾರವನ್ನು ಮಾಡ್ಲಿ, ನಿಮ್ಮನ್ನು ಯಾವ ರೀತಿಯಾಗಿ ನಾನು ಸೇವಿಸ್ಲಿ ಅಂತ ನಾನು ಯೋಚನೆ ಮಾಡಿಕೊಳ್ತಾ ಇದ್ದೇನೆ. ನನ್ನಿಂದ ಯಾವ ಸೇವೆ ಆಗ್ಬೇಕು ಅಂತ ಹೇಳಬೇಕು. ಪ್ರತ್ಯುಪಕಾರದ ಮನಸ್ಸಿದೆ ನಿನಗೆ. ಖಂಡಿತ ಮಣಿಯನ ಓರ್ವನ ವರಿದಲು ಸುಲಲಿತ ದುಃಖ ಬಪುದು ನಿನಗೆ ಓರ್ವನ ವರಿದಲು ಸುಲಲಿತ ದುಃಖ ಬಪುದು ವಿಲಪಿತ ಯೌವನವನ್ನಿಂದು ವ್ಯರ್ಥನೆ ಕಳೆಬರಿ ಕಾಡಿನ ಮೇಯ ಮಣಿಯನ್ನ ಮುಳೋರ್ವನ ವರಿಸಲು ಸುಲಲಿತ ಸುಖಬಹುದು. ಓ ಲಲನಾಮಣಿ ಸ್ವಾಮಿ, ನಿನ್ನನ್ನು ನೋಡಿ ನಮಗೆ ಸಮಾಧಾನವಾಯಿತು. ಹಾ, ನಿನ್ನ ತಂದೆ ನೀನು ಮಾಡುತ್ತಹ ಒಂದು ತನ್ನ ತಪ್ಪಿಗೆ ಬೇಕಾಗಿ ಆ ಮುಂದಿನಂತಹ ಚವನನಿಗೆ ಮದುವೆ ಮಾಡಿ ಕೊಟ್ಟ ಅವನ ಅವಸ್ಥೆಯನ್ನು ನಾವು ನೋಡುತ್ತಾ ಇದ್ದೇವೆ. ನಿನಗೆ ಪ್ರತ್ಯುಪಕಾರ ಮಾಡಬೇಕಂತಹ ಒಂದು ಮನಸ್ಸು ಇದ್ರೆ ಇದೆ ಒಂದು ಒಳ್ಳೆಯ ಸಂದರ್ಭ ಇದು. ಸುಂದರಿ, ವೃದ್ಧನ ಪತ್ನಿಯಾಗಿ ನೀನು ಪತಿಯ ಸುಖವನ್ನು ಪಡೆದವಳಲ್ಲ. ಈ ಯೌವನ ಈ ಸೌಂದರ್ಯ ಎಲ್ಲ ಇಟ್ಟುಕೊಂಡು ಜೀವನವನ್ನು ಯಾಕೆ ನೀನು ಹಾಳು ಮಾಡುತ್ತಿ? ನೀನು ಒಂದು ಮನಸ್ಸು ಮಾಡಿದರೆ ಸಾಕು, ನಮ್ಮಿಬ್ಬರಲ್ಲಿ ಓರ್ವನಿಗೆ ಸತಿಯಾಗುವ ಸೌಭಾಗ್ಯವನ್ನು ನಾವು ಕರುಣಿಸುತ್ತೇವೆ. ಬರದೆ ಭ್ರಮಿಸಲಾಗಿದೆ ಮಡಿದಟ್ಟಿದಾನೀದು ತೊಲಗಿದೇನೋ. ಲೋಕಕ್ಕೆ ಬೆಳಕನ್ನು ಕೊಡುವ ಸೂರ್ಯ ದೇವ ಅಂಥವನಿಗೆ ಮಕ್ಕಳು ತಾವು ಹೇಳಿಕೊಂಡು ಇಂತಹ ಬೇಡದೇ ಇದ್ದಂತಹ ಅನಾಚಾರದ ಕೆಲಸವನ್ನು ಮಾಡೋದಕ್ಕೆ ನಿಮಗೆ ಮನಸ್ಸಾದ್ರೆ ಹೇಗೆ ಬರ್ತದೆ? ನಿಮಗೆ ಅವನು ಲೋಕದ ಕತ್ತಲೆಯನ್ನು ಕಳೆಯುತ್ತಾನೆ. ನಾವು ಹೆಣ್ಣಿನ ಬದುಕಲ್ಲಿ ಕತ್ತೋದಕ್ಕೆ ಹೊರಟಿದ್ದೇವೆ ನೀವೆಲ್ಲ. ನಿನ್ನ ಬಾಳಿನ ಕತ್ತಲೆಯನ್ನು ನಾವು ಕಳೆಯುತ್ತೇವೆ. ಅಂತವರ ಹೇಳಿಕೊಳ್ಳಿ ನಾಚಿಕೆ ಆಗುದಿಲ್ಲ ನಿಮಗೆ? ಮರ್ಯಾದಿಂದ ಹಿಡಿದು ಹೋದ್ರೆ ಸರಿ, ಬಂದ ಅವನಿಗೂ ನಿಮಗೆ ಏನು ವ್ಯತ್ಯಾಸ ಇಲ್ಲ. ಅವನು ನೀವು ಎಲ್ಲ ಒಂದೇ. ಈ ಗಂಡಸರ ಜಾತಿಯೇ ಹೀಗೆ ಅಂತ ಕಾಣಿಸ್ತದೆ ನನಗೆ. ಸಿಟ್ಟುಕೊಂಡು ಶಾಪ ಕೊಟ್ಟೇನು? ಯೋಗ್ಯತೆ ನನಗಿದೆ ಏನು? ನಾವೇನು ನಿನ್ನನ್ನು ಕೆಡಿಸಬೇಕು ಅಂತ ಹಾಗೆ ಮತ್ತೆ ಈ ಮಾತು ಯಾಕೆ? ನಿನ್ನನ್ನು ನಾವು ಪರೀಕ್ಷೆ ಮಾಡಿದ್ದು ನಿನ್ನ ಸತಿತ್ವ, ನಿನ್ನ ಪಾತಿವೃತ್ಯ ಅದು ಹೇಗುಂಟು ಅಂತ ಒಂದು ನೋಡಿದ್ದಷ್ಟೇ, ಪರೀಕ್ಷೆ ಅಷ್ಟೇ. ಇಲ್ಲ ಇದ್ರೆ ಸೂರ್ಯನ ಮಕ್ಕಳಾಗಿರುತ್ತಹ ನಾವು ಈ ರೀತಿಯಾಗಿ ಕಾಮ ಆಸಕ್ತಿಯಿಂದ ಮುಂದುವರಿಯುವುದಕ್ಕೆ ಸಾಧ್ಯವಿದೆಯೇ? ದೇವತೆಗಳೇ ಬೇಡದ್ದನ್ನು ಮಾಡಿದ್ರೆ ಮತ್ತೆ ಊರನ್ನು ಕಾಯುವವರಿದ್ದಾರೆ. ಸ್ವಾಮಿ, ನಾನು ತಪ್ಪಾಗಿ ನಿಮ್ಮನ್ನು ಗ್ರಹಿಸಿಕೊಂಡು ಬೈದದ್ದು ಅಪರಾಧವಾಯಿತು. ಏನೂ ಇಲ್ಲ, ಕ್ಷಮಿಸಬೇಕು ನನ್ನನ್ನು. ಮನಮೆಚ್ಚಿರುವಂತಹ ನಾವು ನಿನಗೆ ಒಂದು ವರವನ್ನು ಕೊಡುವುದಕ್ಕೆ ಸಿದ್ಧರಾಗಿದ್ದೇವೆ. ನಿನಗೆ ಬೇಕಾದ್ದನ್ನು ಕೇಳಿಕೊ. ವರವೇ? ಸ್ವಾಮಿ, ನನಗೆ ಏನು ಬೇಕಾಗಿದೆ ಹೇಳಿ. ಗಂಡನಿಂದ ಎಲ್ಲವನ್ನೂ ಪಡೆದುಕೊಂಡವಳು ನಾನು. ಹೆಣ್ಣಾದವಳು ಬಯಸಿಕೊಳ್ಳುವುದು ಯಾವುದು? ತಾನು ಸುಖವಾಗಿರುವುದಕ್ಕಿಂತಲೂ ಕೈ ಹಿಡಿದಂತಹ ನನ್ನ ಪತಿದೇವರು ಸುಖವಾಗಿರಬೇಕು ಅಂತ. ನನ್ನ ಗಂಡನಿಗೆ ಈ ಪ್ರಪಂಚವನ್ನು ಕಾಣುವ ಶಕ್ತಿ ಇಲ್ಲ. ಅವರಿಗೆ ಆ ಶಕ್ತಿಯನ್ನು ನೀವು ಅನುಗ್ರಹಿಸಿದ್ರಿ ಅಂತಾದ್ರೆ ಇದಕ್ಕಿಂತಹ ದೊಡ್ಡವರ ನನಗೆ ಇನ್ಯಾವುದು ಬೇಡ. ನೋಡಿದ್ಯಾ ಅಣ್ಣ, ಸತಿ ದೇವತೆಯ ಮೂರ್ತ ಸ್ವರೂಪಿಣಿ ಈಕೆ ಸತಿ ಸುಕನ್ಯಾ. ಹೌದು, ಪರಮ ಪತಿವ್ರತೆಯಾದಂತಹ ನಿನ್ನ ಬಯಕೆಗಳನ್ನು ನಾವು ಈಡೇರಿಸುತ್ತೇವೆ. ಹೌದೇ? ಖಂಡಿತ ಈಡೇರಿಸುತ್ತೇವೆ. ಎಲ್ಲಿ ನಿನ್ನ ಪತಿ ಮಹಾರಾಯ? ಕರೆದುಕೊಂಡು ಬಾ. ವಂದಿಸುತ್ತೇವೆ. ನಾವು ಅಶ್ವಿನಿ ದೇವತೆ. ಓಹೋ, ದೇವಭೇಷದ ತುಂಬಾ ವೃದ್ಧರಾಗಿದ್ದೀರಿ. ನಮ್ಮ ಆಶ್ರಮಕ್ಕೆ ದಯಮಾಡಿಸಿದ್ದೀರಿ. ಹೇಗಿದ್ದೀರಿ ಸ್ವಾಮಿ? ಚೆನ್ನಾಗಿದ್ದೇನೆ. ಏನು ಮಾಡು, ನೀವು ಚಿಂತೆ ಮಾಡಬೇಕಾದ್ದಿಲ್ಲ. ನಾವು ನಿಮ್ಮನ್ನು ಅನುಗ್ರಹಿಸುವುದಕ್ಕೆ ಸಿದ್ಧರಾಗಿದ್ದೇವೆ. ನಿಮಗೆ ನಾವು ಕಾಯಕಲ್ಪವನ್ನು ಮಾಡ್ತೇವೆ. ಕಾಯಕಲ್ಪವನ್ನು ಮಾಡುತ್ತೇವೆ. ಕೇವಲ ಕಣ್ಣನ್ನು ಕೊಡುವುದು ಮಾತ್ರ ಅಲ್ಲ, ನಿರಂತರತಹ ಜೀವನವನ್ನು ಒದಗಿಸಿ ಕೊಡ್ತೇವೆ. ಅದಕ್ಕಾಗಿ ನಾನಾ ರೀತಿಯ ಚಿಕಿತ್ಸೆಗಳು ನಡೆಯಲಿಕ್ಕಿದೆ. ಈ ಭೂಮಿಯ ಮೇಲೆ ಮಾತ್ರ ಅಲ್ಲ, ನೀರಿನ ಒಳಗೂ ಇದ್ದು ನಾನಾ ರೀತಿಯ ಚಿಕಿತ್ಸೆ ನಡೆಯಲಿಕ್ಕಿದೆ. ಅದಕ್ಕೆ ತಾವು ಸಿದ್ಧರಾಗಬೇಕು. ಆಗಲಿ, ಹೇಗೆ ಆಗಲಿ, ನಿಮ್ಮ ಇಚ್ಛೆಯಂತೆ ಆಗಲಿ. ಸರಿ ತಾನೆ? ಸರಿ ಸರಿ, ಆರಂಭ ಮಾಡ್ತೇವೆ ಚಿಕಿತ್ಸೆ. ಆದರೆ ಸುಕನ್ಯಾ, ಏನು ಸ್ವಾಮಿ? ಮೂವರು ಒಂದಾಗಿ ನೀರಿಗೆ ಇಳಿತೇವೆ. ನೀರಿಂದ ಮೇಲೆ ಬರುವಾಗ ಮೂವರು ಒಂದೇ ರೀತಿಯಾಗಿ ಇರುತ್ತೇವೆ. ಅಲ್ಲಿ ನಿನ್ನ ಗಂಡನನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಪೂರ್ಣ ಸ್ವಾತಂತ್ರ್ಯ ನಿನಗೆ ಬಿಟ್ಟಿರುವಂತಹದ್ದು. ಒಂದು ವೇಳೆ ನೀನು ತಪ್ಪಿದ್ರೆ ನಮ್ಮಲ್ಲಿ ಯಾರನ್ನಾದ್ರೂ ವರಿಸಬೇಕಂತಹ ಸಂದರ್ಭ ಹೋಗಿ ಬಂದಿತ್ತು. ಒಪ್ಪಿಕೊಂಡು ಅಲ್ಲಿ ಪತಿವ್ರತ ಧರ್ಮ ಏನು ಅಂತ ಅಲ್ಲಿ ನಿಶ್ಚಯ ಆಗ್ಲಿ. ಹೌದು, ಜಾಗೃತವಾಗಿ.
ಯಾರು ನಿನ್ನ ಗಂಡ? ಅಯ್ಯಯ್ಯೋ, ಆಶ್ಚರ್ಯವಾಗಿ ಮೂವರು ಒಂದೇ ತರನಾಗಿ ಕಾಣಿಸ್ತಾ ಇದ್ದಾರೆ. ನನ್ನ ಕೈ ಹಿಡಿದಂತಹ ನನ್ನ ದೇವರು ಯಾರು ಇದರಲ್ಲಿ? ಯಾರು ನಿನ್ನ ಗಂಡ? ಮನದಿ ನುತಿಸಿ ದೇವಿ ಕಾತ್ಯಾಯಿನಿಯ ಅಪ್ಪ ತಾಯಿ ದೇವಿ ದೇವಿ ಕಾತ್ಯಾಯಿನಿಯ ನುತಿಸಿ ತಿಳಿಯಳು ನಿಮಿಷ ಭೇಷಜರ ನಡುವೆ ಮುನಿವರೇ ಯವನ ಮುನಿವರ ನೆರಗಿ ನುಡಿದನು ದಿವಿಜ ವೈದ್ಯರು ನಿಮ್ಮ ದಯೆಯು ನವ ಯುವಕನಾಗಿರ್ಪಿಂಗಳ ಮಗುಳೆ ನಾ ಪಡೆ ಭವ ಭವದುಳಿ ಋಣದ ಭಾರವೋ ಸಭೆಯಲ್ಲರೆಯನು ಇದಕ್ಕೆ ಪ್ರತಿ ಕಾರ್ಯವನು ನಾನೇ ಗೈವೆನು ಎಂದವರುಗಳ ಸಂಸ್ತುತಿಸೇ ಚವನ ಮುನಿವರನು ಎರಗಿ ನುಡಿದನು ಅಶ್ವಿನಿ ದೇವತೆಗಳೇ, ಶವನ ಮಹರ್ಷಿಗಳೇ, ನಿಮ್ಮ ಅನುಗ್ರಹಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ. ಯಾವ ರೀತಿಯಲ್ಲಿ ನಿಮ್ಮನ್ನು ಹೊಗಳಬೇಕು ನನಗಂತೂ ತಿಳಿಯಲಿಲ್ಲ. ಲೋಕದಲ್ಲಿ ಇನ್ನೊಬ್ಬರ ಕಷ್ಟವನ್ನು ಕಂಡು ಆ ಕಷ್ಟಕ್ಕಾಗಿ ಮರುಗುವುದು ಮಾತ್ರ ಅಲ್ಲ, ಅನುಗ್ರಹ ಮಾಡುವುದು ಸುಮನಸರಿಗೆ ಯೋಗ್ಯತೆ ಗುಣ, ಅವರ ವಿಶಿಷ್ಟತೆ ಅದು. ಆ ಕೂಟಕ್ಕೆ ಸೇರಿದಂತಹ ನೀವು ನನ್ನ ಸತಿಗೆ ಬಹುದೊಡ್ಡ ಭಾಗ್ಯವನ್ನು ಕೊಟ್ರಿ. ನಾನು ವೃದ್ಧನಾಗಿದ್ದೆ, ತಪಸ್ವಿಯಾಗಿದ್ದೆ, ನನಗೆ ಆರೋಗ್ಯ ಬೇಕು, ಸುಂದರವಾದ ರೂಪ ಬೇಕು ಎಂದು ಒಂದು ದಿನವೂ ನಾನು ಯೋಚಿಸಿದವರಲ್ಲ. ಆದ್ರೆ ಅದು ಬೇಕು ಅಂತಿದ್ರೆ ನನ್ನ ಹೆಂಡತಿಗೆ ಹೌದು. ಒಬ್ಬ ರಾಜಕುಮಾರಿಯನ್ನು ತಂದು ಆಶ್ರಮದಲ್ಲಿ ಸೇರಿಸಿಕೊಂಡನಲ್ಲ, ಇವಳ ಬೇಕು ಬೇಡ ಗಮನಿಸುವುದಕ್ಕೆ ನನಗೆ ಆರೋಗ್ಯ ಇಲ್ವಲ್ಲ. ಈ ರೀತಿ ಯೋಚಿಸಿದಾಗ ನಾನು ಅನ್ಯಾಯ ಮಾಡಿದನೇನು ಅಂತ ನನಗನ್ನಿಸಿತ್ತು. ಈಗ ಹಾಗಿಲ್ಲ, ಅವಳಿಗೆ ತಕ್ಕ ಪತಿಯಾಗಿ ನಾನು ರೂಪುಗೊಂಡಿದ್ದೀನಿ. ಇದು ನನ್ನ ತಪಶಕ್ತಿಯನ್ನು ವ್ಯಯ ಮಾಡಿ ನಾನು ಪಡೆದುಕೊಂಡಂತಹ ರೂಪ ಅಲ್ಲ, ನೀವು ಕೊಟ್ಟಂತಹ ರೂಪ, ಕಾಯಕಲ್ಪದ ಮಹಿಮೆ. ಅಶ್ವಿನಿ ಕುಮಾರ್ರೆ, ಏನು ಸ್ವಾಮಿ, ಈ ಋಣಭಾರಕ್ಕೆ ನಾನು ಕುಬ್ಜನಾಗ್ತಾ ಇದ್ದೀನಿ. ನಿಮ್ಮಿಂದಾದ ಉಪಕಾರಕ್ಕೆ ಪ್ರತಿಯಾಗಿ ಏನು ಮಾಡಬಲ್ಲೆನೋ ನನಗೆ ಗೊತ್ತಿಲ್ಲ. ಎಷ್ಟು ಜನ್ಮಗಳಲ್ಲಿ ನಿಮ್ಮ ಸೇವೆ ಮಾಡಬೇಕು ಅಷ್ಟು ಮಾಡುವುದಕ್ಕೂ ನಾನು ಸಿದ್ಧ. ಆದ್ರೂ ನಾನು ನಿಮ್ಮಲ್ಲಿ ಸ್ಪಷ್ಟ ಕೇಳ್ತೀನಿ, ನಾನೊಬ್ಬ ದುರ್ಬಲನಾದ್ರೆ, ಸಾಮಾನ್ಯನಾದ್ರೆ ನೀವು ಉಪಕಾರ ಮಾಡಿದ್ರಿ, ಸಂತೋಷ ಸ್ವಾಮಿ, ಹೋಗಿ ಬನ್ನಿ ಅಂತ ಹೇಳ್ಬೋದಾಗಿತ್ತು. ನನ್ನ ಮನಸ್ಸಾಕ್ಷಿ ಅದನ್ನು ಒಪ್ಪುತ್ತಾ ಇಲ್ಲ. ಆದ್ರಿಂದ ಪ್ರತಿಯಾಗಿ ನಿಮಗಾಗಿ ನಾನು ಏನು ಸೇವೆ ಮಾಡಬೇಕು ಹೇಳಿ. ಆ ಮನಸ್ಸರ ನಾವೇ ಸೂಚಿಸುತ್ತೇವೆ. ಒಂದೇ ಹೋದಲೆ ಮುನಿ ವೃಂದ ತಿಲಕಕ್ಕೆ ಒಂದೇ ಹೋದಲೆ ಮುನಿ ವೃಂದ ತಿಲಕಕ್ಕೆ ನಾರಕ ವರ್ಗದೊಳವು ಕುಂದ ಕಳೆದ ಸಮಸ್ಕಂದರಿನಿಧಿ ಮುಂದಲಿ ಸೋಮ ಪ್ರಾಶನವ ಒಂದು ದೆಲೆ ನಿವೃಂದ ತಿಲಕ. ಮಹರ್ಷಿಗಳೇ, ದೇವವೈದ್ಯರೇ, ತಪಶಕ್ತಿಯಿಂದ ಏನು ಬೇಕಾದರೂ ಮಾಡತಕ್ಕಂತಹ ಸಾಧ್ಯತೆ ನಮಗುಂಟು. ಆದರೆ ಅದನ್ನೆಲ್ಲ ವ್ಯಯ ಮಾಡುವುದು ನಾವು ಇಲ್ಲಿ ಹೇಳುವುದಿಲ್ಲ. ಹಾಗಿದ್ದರೂ ಒಂದು ಉಪಕಾರವನ್ನು ನಿನ್ನಿಂದ ನಾವು ಬಯಸಿದ್ದೇವೆ. ಏನು ಹೇಳಿ? ಯಜ್ಞದಲ್ಲಿ ನಮಗೆ ಹವಿಹೋರದ ಅಧಿಕಾರ ಇಲ್ಲ. ಯಾಕೆ ಅಂತ ನಮಗೆ ಗೊತ್ತಿಲ್ಲ. ಅದೇ ಕಾರಣಕ್ಕಾಗಿ ಹಿಂದೊಂದು ಯಜ್ಞ ಸಭೆ ಅವಮಾನವಾಗಿದ್ವಿ. ಮಾತಲ್ಲ, ಮುಂದೆ ಎಂದಾದರೊಂದು ದಿನ ಯಜ್ಞದಲ್ಲಿ ಹವಿರ್ಭಾಗ ಅಧಿಕಾರವನ್ನು ನಾವು ಪಡೆಯುತ್ತೇವೆ ಅಂತ ಪ್ರತಿಜ್ಞಾಬದ್ಧರಾಗಿದ್ದೇವೆ. ಆ ಹವಿಸ್ಸನ್ನು ಸ್ವೀಕರಿಸುವಂತಹ ಒಂದು ಯೋಗ್ಯತೆಯನ್ನು, ಅಧಿಕಾರವನ್ನು ಒಂದು ಯಜ್ಞದಲ್ಲಿ ನಮಗೆ ಕರುಣಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ವೈದ್ಯರೇ, ಇದು ಸಾಮಾನ್ಯವಾದ ಅಪೇಕ್ಷೆ ಅಲ್ಲ. ಹಾಗಂತ ನಾನು ಅದನ್ನು ಉಪೇಕ್ಷಿಸುವ ಹಾಗಿಲ್ಲ. ವೈದ್ಯ
ಸೋಮವ್ರತ ಕುಡಿದುವೆ ಖರೆ ಯಾಗದಿ ಮುಂದೆ ಆ ಭಾಷೆಯ ಚವನನು ಭಾಷೆಯ ಆನಂದ ಅಶ್ವಿನಿ ನಂದನರು ಬಿಡುಗಣ್ಣರ ಅಶ್ವಿನಿ ಕುಮಾರ್ರೆ, ಮಹರ್ಷಿಗಳೇ, ಈ ನಿಮ್ಮ ಅಪೇಕ್ಷೆ ಏನಿದೆಯೋ ಹಾ. ಇದು ಹೃದಯದ ಆಳದಿಂದ ಬಂದು ಕೈ ಸಾಗದೆ ಕೈ ಬಿಟ್ಟಂತಹ ವಿಷಯಕ್ಕೆ ನಾನು ಆಧಾರವಾಗಿ ಅನುಕೂಲನಾಗಿ ನಿಮಗೆ ಹವಿರ್ಭಾಗ ಕೊಡಬೇಕು. ಹೌದು ನಮ್ಮ ಅಪ್ಪ ಒಂದು ಕಾಲದಲ್ಲಿ ಪ್ರಯತ್ನ ಮಾಡಿದಂತೆ ಹೌದು ಅಂತ ಕೇಳಿದ್ರಂತೆ. ದೇವರಾಜ ಒಪ್ಪದೇ ಇದ್ದ ಯಾರಿಗೆ ಯೋಗ್ಯತೆ ಇದೆಯೋ ಅವರಿಗೆ ಹವಿರ್ಭಾಗ ಕೊಡದೇ ಇದ್ದ ಯಾಗದಲ್ಲಿ ನಾನೇ ಹಾಕಿಬೇಕು ಅಂತ ಎದ್ದು ನಡೆದ್ರಂತೆ. ಇದು ಹಳೆ ಕಥೆ. ಅಲ್ಲಿಗೆ ನಿಂತಹ ಪ್ರಸಂಗ ಮತ್ತೆ ನಾನು ಮುಂದುವರಿಸುವಂತಹ ಯೋಗ ಬಂದ್ರೆ ಕೀರ್ತಿ ಉಳಿದ ಹಾಗೂ ಆಗ್ತದೆ, ಒಂದು ಕಾರ್ಯವನ್ನು ಮಾಡಿದ ಹಾಗೂ ಆಗ್ತದೆ. ಖಂಡಿತ ನಿಮ್ಮ ಅಪೇಕ್ಷೆ ನೆರವೇರಿಸ್ತೇನೆ. ಸರಿಯಲ್ಲ, ಈಗಲೇ ಆಗಬೇಕು ಅಂತ ಮಾತ್ರ ಹೇಳಬೇಡಿ. ಇಷ್ಟು ದಿನ ಕಾದಿದ್ದೀರಿ, ಹೌದು, ಇನ್ನು ಸ್ವಲ್ಪ ದಿನ ಕಾಯಬಹುದಲ್ಲ. ಖಂಡಿತ ನನ್ನ ಮನಸ್ಸು ಹೇಳುತ್ತದೆ, ಸಂದರ್ಭ ಬರುತ್ತದೆ, ನಿಮಗೆ ಹವಿಸ್ಸು ಕೊಡುವಂತಹ ಭಾಗ್ಯ ನನಗೆ ಬರುತ್ತದೆ. ಯಾವ ಶಕ್ತಿಯ ತಡೆಯಲಿ, ಚವನ ಒಂದು ಮಾತು ಹೇಳಿದ್ರೆ ಅದು ನಡೆಯುತ್ತದೆ. ನಡೆಸುವುದಕ್ಕೆ ಅವನಿಗೆ ಯೋಗ್ಯತೆ ಇದೆ. ಈ ಭರವಸೆ ನಿಮ್ಮಲ್ಲಿದ್ರೆ ಸಾಕು. ಹೋಗಿ ಬನ್ನಿ. ಆದೀತು, ಸಂತೋಷವಾಯಿತು. ಈ ಕಾರ್ಯ ಆದರೆ ಸಾಕು, ನಮಗೆ ಅವಸರ ಏನೂ ಇಲ್ಲ. ಕೇವಲ ಕೊಡುಕೊಳ್ಳುವಿಕೆಯ ವ್ಯವಹಾರ ನಮ್ಮಲ್ಲಿ ಆಗಬಾರದು. ಆದರೆ ಮುಂದಿನ ಮಾನವ ಜನಾಂಗದ ಒಳಗೆ ಬೇಕಾಗಿ ಆಯುರ್ವೇದ ನಾವು ಕೆಲವು ಗಿಡ ಮೂಲಿಕೆಗಳ ವಿಷಯಕವಾಗಿ ನಿಮ್ಮ ಕಿವಿಯಲ್ಲಿ ಉಸುರುತ್ತೇವೆ. ಅವು ಚೆನ್ನಾಗಿ ಪೂರ್ಣ ಮಾಡುತ್ತೇವೆ. ಹೇಗೆ ಎಂತಹ ದೃಷ್ಟಿ ಕೊಟ್ರಿ ನನಗೆ. ನೋಡಿ, ಈ ಸೃಷ್ಟಿಯಲ್ಲಿರುವಂತಹ ಎಲ್ಲ ಎಲೆಗಳು, ಗಿಡವು, ಬೇರುಗಳು ಔಷಧ. ಒಂದು ಬೇರನ್ನು ಕಂಡಾಗಲೂ ಸಹ ಇದು ಇಂಥ ರೋಗಕ್ಕೆ ಔಷಧ ಅಂತ ಈಗ ನನಗೆ ಸ್ಫುರಿಸ್ತಾ ಇದೆ. ನಿಮ್ಮ ಜ್ಞಾನವನ್ನು ನನಗೆ ಕೊಟ್ಟು ಭೂಮಿಯ ಜನರಿಗೆ ಆಯುರ್ವೇದದಿಂದ ಅನುಕೂಲ ಆಗುವ ಹಾಗೆ ಮಾಡುವುದಕ್ಕೆ ತೊಡಗಿ. ಸಂತೋಷ. ಈ ಜಗತ್ತು ನಿಮ್ಮನ್ನು ಉಪಕಾರ ಸ್ಮರಣೆಯಿಂದ ಸ್ತುತಿಸುವುದಕ್ಕೆ ವ್ಯವಸ್ಥೆ ಆಯಿತು. ಖಂಡಿತ ಪ್ರಯೋಜನ ಎಲ್ಲರಿಗೂ ಒದಗಿಸಿಕೊಡಲಿದೆ. ನಾವಿನ್ನು ಹೋಗಿ ಬನ್ನಿ, ಹೋಗಿ ಬನ್ನಿ. ಶಿವಾನುಗ್ರಹವನ್ನು ಪಡೆಯಬೇಕೆಂಬಂತಹ ಉದ್ದೇಶದಿಂದಲೇ ಶಿವನನ್ನು ಅರ್ಚಿಸುವುದಕ್ಕಾಗಿ, ಹೂವುಗಳನ್ನು ಅರಸುವುದಕ್ಕಾಗಿ ಮದಿರಾಕ್ಷನನ್ನು ಕಳುಹಿಸಿದ್ದೇನೆ. ಇಷ್ಟು ಆದ್ರೂ ಬರಲಿಲ್ಲ. ಯಾಕೆ ಬರಲಿಲ್ಲ? ಕೆಂಪರೆ ಹೂವು ತರುವುದಕ್ಕಾಗಿ ಹೋದವ ಯಾಕೆ ತಡಾಯಿತು? ಎಲ್ಲವನ್ನು ತಿಳ್ಕೊಂಡಿದ್ದೇನೆ ನಾನು. ಕಾಮಾರಿ ಅನುಗ್ರಹಕ್ಕೆ ಪಾತ್ರನಾಗುವುದು ಬಿಟ್ಟು ಕಾಮಿನಿಯನ್ನು ಕಂಡು ಮೋಹಿಸಿದೆ. ನೀನು ಮಾಡಿದಂತಹ ಅನ್ಯಾಯಕ್ಕೆ ಶಿಕ್ಷೆ ಆಗಲೇಬೇಕು. ಇಷ್ಟೆಲ್ಲ ಮಾತಾಡ್ತಾ ಇದ್ದೀಯಾ? ಏನು ಎದುರು ಉತ್ತರ ಕೊಡ್ತಾ ಇದ್ದೀಯಾ? ನೀನು ಮೂಕನಾಗಿ ಹೋಗು.
ಕ್ಷಮೆಯನ್ನು ಕೇಳ್ತಾ ಇದ್ಯಾ? ಕ್ಷಮಿಸುವುದಕ್ಕೆ ನಾನು ಅರ್ಹನಲ್ಲ. ಯಾರಿಗೆ ಅನ್ಯಾಯವನ್ನು ಮಾಡಿದ್ಯಾ ಅಲ್ಲಿಯ ಕ್ಷಮೆಯನ್ನು ಕೇಳಬೇಕು. ಭೂಮಿಯಲ್ಲಿ ನಡೆಯುವಾಗ ಎಳವಿ ಬೀಳುವುದು ಸ್ವಾಭಾವಿಕ. ಈಗೆಲ್ಲಿ ತಪ್ಪು ಮಾಡಿದ್ದು ಹೋಗಲ್ಲಿಗೆ ಪ್ರಾಯಶ್ಚಿತ್ತ ನಡೆಸುತ್ತದೆ. ಇವನೇ ಆ ದಿವಸ ನನ್ನ ಮೈ ಮೇಲೆ ಕೈ ಹಾಕ್ಲಿಕ್ಕೆ ಬಂದದ್ದು. ಹೇಳಿದೆಯಲ್ಲ ಹೌದು. ಕುಮಾರರು ಬಂದು ರಕ್ಷಣೆ ಮಾಡಿದ್ರು ಅಂತ. ಹೌದು, ಇವನೇ ಬಂದದ್ದು ಇವನೇ. ಇವ ಮೈ ಮೇಲೆ ಬರುವುದಿಲ್ಲ, ಕಾಲಿನ ಬುಡದಲ್ಲಿ ಬಿದ್ದಿದ್ದಾನೆ. ಏನು ಅಭಿನಯಿಸ್ತಾ ಇದ್ದಾನೆ? ಏನಪ್ಪ, ಏನಾಗಬೇಕು ನಿನಗೆ? ಯಾಕೆ ಬಂದೆ? ಹೊಟ್ಟೆಗಿಲ್ಲ ಅಂತ ಹೇಳೋದ, ಬಾಯಿ ಬರೋದಿಲ್ಲ ಅಂತ ಹೇಳೋದು? ನೀನು ಎಲ್ಲಿಂದ ಬಂದೆ? ಹೋ, ಯಕ್ಷಲೋಕದಿಂದ. ಇವಳಿಗೆ ತಪ್ಪು ಮಾಡಿದ್ದು ನೆನಪಿದೆ ನಿನಗೆ. ಹೋಗ್ಲಿ, ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದೆ? ಅವತ್ತವರು ಬಡದು ಅಟ್ಟಿದ್ರಂತಲ್ಲ ನಿನ್ನನ್ನು. ನನಗೆ ದಪ್ಪ ಆಗಿದೆ ಅಂತಲ್ಲ, ಬೇರು ಕೊಡ್ತೇನೆ, ಅದರಿಂದ ಉಜ್ಜಿತೀಯ, ಗುಣ ಆಗ್ತದೆ. ಯಾರು ಈಗ ಗೊತ್ತಾಯ್ತು ಅಂದ್ರೆ ಶಾಪ. ಯಾರ ಕೋಪ, ಯಾರ ಶಾಪ? ಶಾಪ ಹಣ ಕೊಟ್ಟು ತಗೊಂಡದ? ಓಹೋ, ಧನಪತಿಯ ಶಾಪ. ಏನ್ ಹೇಳಿದ? ನಿನ್ನ ಬಾಯಿ ಬಿದ್ದೋಗ್ಲಿ ಅಂತ ಹೇಳಿದ. ಕೆಲವೆಲ್ಲ ಅರ್ಥ ಆಗ್ತದೆ, ಕೆಲವು ಊಹೆ ಮಾಡ್ಬೇಕು. ಹೋಗ್ಲಿ, ಈಗ ಇವಳ ಕಾಲಿಗೆ ಬಿದ್ರೆ ಕ್ಷಮೆ ಸಿಗ್ತದೆ ಅಂತ ಅವ ಹೇಳಿದನ, ಸರಿ ಅಲ್ವಾ? ನನ್ನ ಅನುವಾದ ಸರಿ ಆಯ್ತೋ ಇಲ್ವೋ? ಏಳು ಮೇಲೆ ನೋಡಪ್ಪ, ನೀವೆಲ್ಲ ಪುಣ್ಯ ಲೋಕದವರು, ನಿಮಗೆ ಯಾಕೆ ದುರ್ಬುದ್ಧಿ? ಇನ್ನೊಬ್ಬರ ಹೆಂಡ್ರನ್ನು ಕಂಡ್ರೆ ಅದು ಮುದುಕರ ಹೆಂಡತಿ ಅಂತ ಆದ್ರೆ ನಿಮಗೆಲ್ಲ ಕಣ್ಣು ಹಾಕೋ ಬುದ್ಧಿ. ಏನು ಮುದುಕನಿಗೆ ಹೆಂಡತಿಯೇ ಇರುವ? ಹೋಗ್ಲಿ, ಈಗ ನಿನ್ನ ಶಾಪಕ್ಕಿದೆ, ಮಾತಾಡ್ಲಿಕ್ಕೆ ಬರುವುದಿಲ್ಲ. ಏನ್ ಹೇಳಿದ ಇವ? ಬೆಡಗಿ ಚದುರಿ ಎಲ್ಲೋ ಹೇಳಿದ. ಬಡ ನಡುವಿನ ಹುಡುಗಿ. ಅಲ್ಲ, ಅವಳಿಗೆ ತಪ್ಪು ಮಾಡೋದು, ನನಗೆ ನಮಸ್ಕಾರ ಮಾಡೋದು, ಅದು ಸರಿ, ಅದು ಸರಿಯಾಗಿದೆ. ಈಗ ವಿಷಯ ಏನು ಗೊತ್ತಾ? ನಾನ್ ನಿನಗೆ ಬಾಯಿ ಬರುವ ಹಾಗೆ ಮಾಡ್ತೇನೆ. ಯಾಕೆಂದ್ರೆ ಇದು ಹುಟ್ಟುವಾಗಲೇ ಇದ್ದದ್ದಲ್ಲ, ಇದು ಗುಣ ಆಗಲಿಕ್ಕೆ ಬರ್ತದೆ. ಒಂದು ಸಣ್ಣ ತೊಂದರೆ ಉಂಟು, ಅದು ನಿವಾರಿಸಬಹುದು. ಆದ್ರೆ ಯಾರಿಂದ ನಿವಾರಿಸುವುದು ಗೊತ್ತಾ? ನನ್ನ ಯೋಗ್ಯತೆಯಿಂದ ಅಲ್ಲ, ನಿನ್ನನ್ನು ಹೊಡೆದು ಬಡದು ತಿದ್ದಿದ್ರಲ್ಲ ಆ ಅಶ್ವಿನಿ ದೇವತೆಗಳ ಅನುಗ್ರಹದಿಂದ. ಆದ್ರೆ ನನಗೊಂದುಂಟು, ಅವರು ಕೊಟ್ಟ ದಿವ್ಯ ಉಪದೇಶ ಏನಿದೆಯೋ ಅದು ಸದುಪಯೋಗ ಆಗಬೇಕು ಅಂತ. ನಾನು ನಿನ್ನ ನಾಲಿಗೆ ಸರಿ ಮಾಡಿ ಮತ್ತೆ ಹುಡುಗಿನ ಕಂಡ್ರೆ ನೀನು ಆರಂಭ ಮಾಡೋದಿಲ್ಲ, ಬಡ ನಡುವಿನ ಬಿಡಗಿ ಅಂತ. ಖಂಡಿತ ಖಂಡಿತ ನಂಬ್ತೀನಿ ನಾನು. ಕೂತ್ಕೋ ಕೂತ್ಕೋ, ನೀನು ನನಗಿಂತ ಒದ್ದೆ ಐತಿ. ಬಾಯ್. ಮೊದಲಿಗೆ ದೇವರ ಹೆಸರು ಹೇಳು, ನನಗೆ ಹೊಗಳಿಕೆ ಅಲ್ಲ ಬೇಕಾದ್ದು. ಓಂ ನಮಃ ಶಿವಾಯ. ಶಾಬಾಸ್. ಮಹರ್ಷಿ, ನಾನು ಅಪರಾಧ ಮಾಡಿದ್ದೇನೆ. ನಮ್ಮ ಲೋಕ ಯಾವುದು, ನಾವು ಯಾರು ಎಂಬಂತ ಅರಿವನ್ನು ಅರ್ಥ ಮಾಡಿಕೊಳ್ಳದೆ ಕನ್ಯೆಯನ್ನು ಕಂಡಾಗ ನಾನು ತಪ್ಪು ಅಭಿಪ್ರಾಯವನ್ನು ಕಟ್ಟಿಕೊಂಡಿದ್ದೇನೆ. ಅಮ್ಮ, ನನ್ನ ಕ್ಷಮಿಸಬೇಕು. ಈ ಗಳಿಗೆಯಿಂದ ನೀನು ನನ್ನ ತಾಯಿ, ಇನ್ನು ಮುಂದೆ ಹೀಗೆ ಮಾಡಬೇಡ. ಖಂಡಿತ ಮಾಡೋದಿಲ್ಲ. ಮನೆಯಲ್ಲಿರುವ ಮಕ್ಕಳ ತಾಯಿ ಜೊತೆ ಸಂಸಾರ ಮಾಡು, ನಡಿ. ಸಂತೋಷ. ಶಂಭೋ ಮಹಾದೇವ. ನನ್ನ ಮಗಳನ್ನು ಕಾಣುವಂತ ಸ್ಥಿತಿ ಬಂದಿದ್ದೇನೆ. ಎಲ್ಲಿದ್ದಾರೆ ಅಂತ ಸ್ವಲ್ಪ ಹುಡುಕಿ ನೋಡ್ತೇನೆ. ಅಯೋಧ್ಯೆ ಅರಸರಾದಂತಹ ಮಗಳು ಸುಕನ್ಯೆ ಅವಿವೇಕಿಯಾದೆಯ ವೃದ್ಧನಾಗಿದ್ದಂತಹ ಕಣ್ಣುಗಳನ್ನು ಕಳೆದುಕೊಂಡಿದ್ದಂತಹ ತ್ಯವನಿಗೆ ನನ್ನ ಮಗಳನ್ನು ನಾನು ಮದುವೆ ಮಾಡಿಕೊಟ್ಟಿದ್ದೆ. ಈಗ ಬಂದು ನೋಡಿದ್ರೆ ಮತ್ತೊಬ್ಬ ಸುಂದರನ ಜೊತೆಯಲ್ಲಿದ್ದೀಯ ನೀನು. ಬಿಡಲಾರ ನಿಮ್ಮ ಇಬ್ಬರ ತಲೆಯನ್ನು ಕಡಿತಾರೆ.
ನಗು ನಗುತ್ತ ಕೋಪದಿಂದ ಅಡ್ಡವುದು ಅನರ್ಥ ಕಡು ಕೋಪದಿಂದ ಅಡಗುವುದು ಅನರ್ಥ ನಡತೆ ಕೆಟ್ಟವಳಲ್ಲ ರನ್ನೆ ಸುಕನ್ಯೆ ನಡತೆ ಕೆಟ್ಟವಳಲ್ಲ ರನ್ನೆ ಸುಕನ್ಯೆಯೇ ಮಾವಯ್ಯ, ಮಗಳು ಹುಟ್ಟಿಯೇ ಇಲ್ಲ ಅಂತ ಮಾಡ್ತೇನೆ. ಮಹಾರಾಜ ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟಾಗ ವಿಪರೀತ ಉಂಟಾಗ್ತದೆ. ಮಾನ ಉಂಟು ನನಗೆ. ನಿಮ್ಮ ಮಗಳು ನಡತೆ ಕೆಟ್ಟವಳು ಅಂತ ಸಿದ್ಧಾಂತಕ್ಕೆ ಬಂದಿದ್ದೀರಿ. ಹೌದು. ನಾನು ಹೀಗಿರುವುದರಿಂದ ಅವನೇ ಬೇರೆ ನಾನೇ ಬೇರೆ ಅಂತ ತರ್ಕಿಸಿದ್ದೀರಿ. ಸತ್ಯ. ಒಂದು ಮಾತು ಕೇಳ್ತೀನಿ. ಏನು? ಸೂರ್ಯವಂಶದ ಪರಂಪರೆಯಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ಶೀಲ ಕೆಟ್ಟವರು ನಡತೆ ಕೆಟ್ಟವರು ಆಗ್ತಾರೆ. ನನ್ನ ಕಾಲಕ್ಕಾಗುವುದೇ? ಆಗುವುದಿಲ್ಲ. ನಿಮ್ಮ ಮನೆತನದ ಯೋಗ್ಯತೆಯನ್ನು ಅವಳು ಉಳಿಸಿದ್ದಾಳೆ. ಚವನ ನಾನೇ. ಇದು ಏನು ಗೊತ್ತಾ? ಚವನ ನಾನೇ. ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಕಾಯಕಲ್ಪವಾಗಿ ಈ ಸುಂದರ ಕಾಯವನ್ನು ಪಡೆದಿದ್ದೇನೆ. ಏನ್ ಮಾತಾಡ್ತೀಯ? ಇದು ಕಪಾಲ ಕಲ್ಪಿತವೋ ಅಲ್ಲ ನಿಜವಾಗಿ ನಡೆದದ್ದು? ನಿಜವಾಗಿಯೇ ನಡೆದದ್ದು. ಏನು ನಿಜವಾಗಿ ನಡೆದದ್ದು? ಹೇಗೆ ಒಪ್ಪಿಕೊಳ್ಬೇಕಾಗ್ತದೆ ನಿನ್ನ ಈ ಮಾತನ್ನು? ನಾನು ಹೇಳುವುದಂತೂ ಹೇಳಿದೆ, ಇವಳು ಹೇಳುವುದನ್ನು ಕೇಳಿ. ಹೌದು, ಅಭಿಪ್ರಾಯ ವ್ಯತ್ಯಾಸ ಇಲ್ಲ. ನಾನು ಬೇರೆ ಬೇರೆ ವ್ಯಕ್ತಿಗಳು ಅವರು ಆಡಿದಂತಹ ಮಾತು ಸತ್ಯ. ಮದಿರಾಕ್ಷ ಎಂಬವನಿಂದ ಬರಕ್ಕೆ ಒಳಗಾದಂತಹ ನಾನು ಅಗ್ನಿ ದೇವತೆಗಳಿಂದ ರಕ್ಷಣೆಗೆ ಒಳಪಟ್ಟೆ. ನನ್ನ ಸತ್ಯ ನನ್ನ ಧರ್ಮಗಳಿಗೆ ಮೆಚ್ಚಿದಂತಹ ಅವರು ನನಗೆ ಏನು ಬರಬೇಕು ಅಂತ ಕೇಳಿಕೊಂಡಾಗ ನನ್ನವರಿಗೆ ಕಂಡು ಬರುವ ಹಾಗೆ ನಾನು ವರವನ್ನು ಬೇಡಿಕೊಂಡೆ. ಹಾಗೆ ಆ ದೇವತೆಗಳಿಂದ ನನ್ನವರಿಗಾಯಿತು ಕಾಯಕಲ್ಪ. ಆದ್ರಿಂದಲೇ ಈ ರೂಪ. ಅಪ್ಪ ಈ ಮಾತು ಮಹಾರಾಜ ದುಡುಕಬೇಡ. ಚವನ ಹಾಗೂ ಸನ್ಯರ ಮಾತನ್ನು ನಂಬು. ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಚವನನಿಗೆ ಕಾಯಕಲ್ಪವಾದುದು ಹೌದು ಹೌದು ಹೌದು. ಬಿಟ್ಟೆ ಆಯುಧವನ್ನು ಕೆಳಗೆ ಸ್ಪಷ್ಟವಾಗಿ ಈಗ ಅಳಿನನ್ನು ಮಗಳನ್ನು ನೋಡಿ ಸಂತೋಷ ಆಯ್ತೋ ಇಲ್ಲೋ? ಶರೀರವಾಣಿಗಿಂತ ಬೇರೆ ಸತ್ಯವಚನ ಉಂಟು. ಈ ಮಗಳಿಗೆ ಇಂಥ ಗಂಡ ಇರಬೇಕು ಅಂತ ಅಂದು ಯೋಚಿಸಿದ್ದುಂಟಲ್ಲ. ಹೌದು. ಅದು ಕೈ ತಪ್ಪಿ ಹೋಗಿ ಈಗ ಮತ್ತೆ ಕೈಗೂಡಿತು ಅಂತ ತಿಳ್ಕೊಂಡ್ರೆ ಆಯ್ತಪ್ಪ. ದೈವಲೀಲೆಯಪ್ಪ, ದೈವಲೀಲೆ. ಮಗಳೇ ಮನಸ್ಸಿನಲ್ಲಿ ಬೇಸರಿಸಿಕೊಳ್ಬೇಡಮ್ಮ. ಖಂಡಿತ ಇಲ್ಲ. ಸರಿ, ಇನ್ನು ನಾವು ಮಾಡಬೇಕಾದ್ದೇನು? ಹೋದು ಮಾವಯ್ಯ ಸೂರ್ಯಜರಿಂಗೆ ಸಾದರದ ಯಜ್ಞ ಮುಖದು ಮೋದದಿ ಹವಿಯ ನಿತ್ತ ಹೋಶಿಯ ಮೋದದಿ ಹವಿಯ ನಿತ್ತ ಬಿಂಬ ಹೋಶಿಯ ಇದಯದಿ ಮಹರ್ಷಿ, ನಮ್ಮನ್ನು ಕಂಡು ನಿಮಗೆ ಸಂತೋಷವಾಗಿ ಸಂತೋಷ. ನೀವು ಮತ್ತೆ ಅಲ್ಲಿಗೆ ಹೋಗ್ತೀರಿ. ಹೌದು. ಮಗಳನ್ನು ಕರೆದುಕೊಂಡು ಹೋಗ್ಬೋದು, ಬನ್ನಿ ಹೋಗೋಣ. ಕರೆದುಕೊಂಡು ಹೋಗ್ಬೋದು. ಅಲ್ಲಿ 4 ದಿನ ನಿಂತು ನಾವು ಹಿಂದೆ ಬರ್ತೇವೆ. ಹೌದು. ನಿಮ್ಮ ರಾಜ್ಯ ನಿಮ್ಮದಾಗಿರ್ತದೆ. ಆಗ್ಬೇಕು. ನಿಮ್ಮ ರಾಜ್ಯದಲ್ಲಿ ಮುಂದಿನ ವ್ಯವಸ್ಥೆ ಏನು ಅಂತ ನನಗೆ ಗೊತ್ತಿದೆ. ಏನು? ಇದ್ದೊಬ್ಬ ಮಗಳನ್ನು ಋಷಿಗೆ ಮದುವೆ ಮಾಡಿ ಕೊಟ್ಟಿದ್ದೀರಿ. ಹೌದು. ನಿಮ್ಮ ರಾಜ್ಯ ಅನಾಥವಾಗ್ತದೆ. ಅರಾಜಕತೆಗೆ ನೀವು ಕಾರಣರಾಗ್ತೀರಿ. ಇದು ನಿಮ್ಮ ಮೇಲೆ ಬರುವಂತಹ ದೊಡ್ಡ ಅಪವಾದ. ಸೂರ್ಯವಂಶ ನಿಮ್ಮ ಕಾಲಕ್ಕೆ ನಿಂತೋಯ್ತು ಅಂತ ಆಗಬಾರದಲ್ಲ. ನಾನು ಗ್ರಹಿಸ್ತೇನೆ, ನೀವು ಮನಸ್ಸು ಮಾಡಿದರೆ ಒಂದು ಮಾತನಾಡಿಸಿದ ಪುಣ್ಯ ಬರ್ತದೆ.
ನಿಮಗೂ ಸಾಂಸಾರಿಕ ಜೀವನದಲ್ಲಿ ಅನುಕೂಲ ಆಗ್ತದೆ. ಅಂದ್ರೆ ಯಾವ ಕುರಿತಾಗಿ? ನಮ್ಮ ಈ ಸ್ಥಿತಿಯನ್ನು ಕಂಡು ಸಂತೋಷ ಪಟ್ರಲ್ಲ, ಹೌದು. ಸಿಟ್ಟು ಬಿಟ್ರಲ್ಲ, ಹೌದು. ಮಗಳು ಅಳಿಯ ಅಂತ ಒಪ್ಪಿಕೊಂಡ್ರಲ್ಲ, ಸರಿ. ಇದ ಕಾರಣ ಅಶ್ವಿನಿ ದೇವತೆಗಳು ಅಂತ ಹೇಳಿದ್ದಾಯ್ತಲ್ಲ. ಓಹೋ, ವಂದನೀಯ. ಆ ಅಶ್ವಿನಿ ದೇವತೆಗಳಿಗೆ ನಾನೊಂದು ವಾಗ್ದಾನ ಮಾಡಿದ್ದೆ. ಹೇಗೆ? ಯಾಗದಲ್ಲಿ ಹವಿರ್ಭಾಗ ಪಡೆಯುವಂತ ಯೋಗ ಹಾ. ದೇವೇಂದ್ರನ ಅಹಂಕಾರದ ರೋಗ ಕಾರಣದಿಂದ ಇನ್ನೂ ಸಿದ್ಧ ಆಗಿಲ್ಲ ಅವರಿಗೆ. ಹೌದಲ್ಲ? ಯಾಗದಲ್ಲಿ ಅವರಿಗೆ ಆಮಂತ್ರಣವೇ ಇಲ್ಲ. ಹಾ ಹೋದ್ರು ಓಡಿಸ್ತಾರೆ. ಈಗ ಅವರು ಓಡುವುದಿಲ್ಲ, ಹೋಗುವುದೇ ಇಲ್ಲ. ಹಾ ಹಾ. ಹೋದ್ರೆ ಓಡಿಸ್ತಾರಲ್ಲ, ಹವಿರ್ಭಾಗ ಕೊಡುವುದಿಲ್ಲ. ಮೇಲು ಲೋಕದ ವಿಚಾರ. ಆದರೆ ನಾವು ಮೇಲೋಕಕ್ಕೆ ಸಂಬಂಧಪಟ್ಟವರು ತಾನೆ. ಇಲ್ಲಿ ನಡೆಯುವ ಧರ್ಮಗಳ ವಿವೇಚನೆಯನ್ನು ಮಾಡುವುದಕ್ಕೆ ಅಲ್ಲಿನವರಿಗೆ ಎಷ್ಟು ಹಕ್ಕಿದೆಯೋ, ಅಲ್ಲಿನವರು ತಪ್ಪು ಮಾಡಿದ್ರೆ ಕೇಳುವುದಕ್ಕೆ ಋಷಿಗಳಿಗೂ ಅಷ್ಟೇ ಹಕ್ಕಿದೆ. ಅಂದ್ರೆ ಅದನ್ನು ಮಾತು ಹೇಳ್ತೇನೆ ನಾನು. ಹೇಳು. ಮಕ್ಕಳಿಲ್ಲ ಅಂತ ದುಃಖ ಪಡ್ತಾ ಇರೋ ನೀವು, ಹೌದು, ಇನ್ನೊಂದು ಸಂತಾನವನ್ನು ಪಡೆಯುವುದಕ್ಕೊಂದು ಪುತ್ರಕಾಮೇಷ್ಟಿ ಯಾಕೆ ಮಾಡಬಾರದು? ಪುತ್ರಕಾಮೇಷ್ಟಿ. ನಿಮಗೆ ಸಂತಾನ ಪ್ರಾಪ್ತಿ ಆಗ್ತದೆ. ಅದರಲ್ಲಿ ಹವಿರ್ಭಾಗವನ್ನು ಅಶ್ವಿನಿ ಕುಮಾರರಿಗೆ ಕೊಡುವುದರ ಮೂಲಕವಾಗಿ ನಾನು ನನ್ನ ಮಾತನ್ನು ಪಾಲಿಸಿದ ಹಾಗಾಗ್ತದೆ. ಒಪ್ಪಿಗೆ? ಅದು ನೀರಲ್ಲಿ ಮುಳುಗುವವನಿಗೆ ದೃಢವಾದಂತಹ ಆಧಾರ ಸಿದ ಹಾಗಾಯಿತು. ಯೋಚನೆಯೇ ಇರ್ಲಿಲ್ಲ. ಮಾಡ್ತೇನೆ, ಖಂಡಿತವಾಗಿಯೂ ಮಾಡ್ತೇನೆ. ಮಾವಯ್ಯ, ಸರಯೂ ನದಿಯ ತೀರದಲ್ಲಿ ಯಾಗಶಾಲೆಯನ್ನು ಸಿದ್ಧ ಮಾಡಿ, ಯಾಗಕ್ಕೆ ಏನೆಲ್ಲ ಬೇಕೋ ಎಲ್ಲ ವಸ್ತುಗಳನ್ನು ಸಿದ್ಧ ಮಾಡಿ, ಸಮಯಕ್ಕೆ ಸರಿಯಾಗಿ ಋಷಿಗಳ ಸಮೇತ ಬಂದು ಯಾಗಶಾಲೆಯಲ್ಲಿ ಸೇರಿಕೊಳ್ತೇನೆ. ನಿಮ್ಮಿಷ್ಟ ಫಲಿಸ್ತದೆ, ನನ್ನ ಮಾತು ಉಳಿಯುತ್ತದೆ. ನೋಡ್ತಾ ಇರಿ. ವ್ಯವಸ್ಥೆಗಾಗಿ ಅಲ್ಲಿಗೆ ಹೋಗೋಣ. ಎಲ್ಲ ಸಿದ್ಧತೆಗಳನ್ನು ಮಾಡಿಸಿದ್ದೀರಿ. ಸರಿ. ಯಾಗದೀಕ್ಷಿತರಾಗಿ ಕುಳಿತುಕೊಳ್ಳಿ. ನೀವು ಸಂತೋಷ. ಅಶ್ವಿನಿ ಕುಮಾರರನ್ನು ಆಹ್ವಾನಿಸೋಣ. ಆಸನ ಸಿದ್ಧವಾಗಿದೆ, ಆಸನ ಗ್ರಹಣ ಮಾಡಿ. ದೇವತೆಗಳನ್ನು ಆಹ್ವಾನಿಸೋಣ. ಬರಲಿ ದೇವತೆಗಳು. ಮುಂದಾಗಿ ಹೋಯ್ತಲ್ಲ, ಮಹಾಯಾಗ ಇದು. ಇಲ್ಲಿ ಆಹ್ವಾನಿಸಿದ್ರಲ್ಲ ಇವರನ್ನು, ಈ ಕಟ್ಟೆವರನ್ನು. ಅಕ್ಷರ ಯಾರ ಇವರನ್ನು ಕರೆದದು? ಇವ ಮಾಡುವಂತ ಯಾಗದಲ್ಲಿ ಬ್ರಾಹ್ಮಣರು ಬಹಳಷ್ಟು ಮಂದಿ ಸೇರಿದ್ದೀರಿ. ವಿಟರಿಗೆ, ಗಾಯಕರಿಗೆ, ನಟರಿಗೆ ಹಾಗೂ ವೈದ್ಯರಿಗೆ ಎಲ್ಲರಿಗೂ ಎಲ್ಲಿಯೂ ಸನ್ಮಾನ ನಡೆಯಕೂಡದು, ನಡೆಯಬಾರದು. ಅಂಥದಲ್ಲಿ ಈ ಕಾರ್ಯಕ್ರಮ ಕಲ್ಪಿಸುವ ಯಾವನವ? ನಾನೇ ಸರಿಯಾತಿ. ಇದು ಸರಿಯಾಗಲಿಲ್ಲ. ಯಾಕೆ? ಇವರು ದೇವತೆಗಳು ಕೂಟವರು, ಜಾತಿಗಟ್ಟವರು. ಇವರು ಯಾಕೆ ಕೊಡ್ತೀವಿ ಹೇಳು? ವೈದ್ಯ ಕರ್ಮ ಪವಿತ್ರ ಯವನ ಮಹರ್ಷಿಗಳು ಅಪ್ಪಣೆ ಕೊಡಿಸಿದಂತೆ ನಾನು ಕಾರ್ಯವಾಗಿದ್ದೇನೆ. ಏನು ಅಂತ ಅಪ್ಪಣೆ ಕೊಡಿಸಿದ್ದು? ಹವಿರ್ಭಾಗ ಕೊಡುವುದಕ್ಕುಂಟು, ಅವ್ರು ಬರಲಿ. ಯಾಕೆ ಕೊಡಬೇಕು? ಅವರು ಅರ್ಹರಾದ ಯಾರ ಮಗ? ಈಗ ನನಗೆ ಗೊತ್ತಾದು. ನಿನ್ನಪ್ಪ ಒತ್ತಿದ್ದನ್ನು ಆಕ್ಷೇಪ ಮಾಡುವುದಕ್ಕೆ ಬಂದಿದ್ದಾನೆ. ನಾನು ಈ ಕಾರ್ಯಕ್ರಮ ನಿಲ್ಲಿಸಿದಾಗ
ಅದು ಸರಿಯಲ್ಲ, ಕೊಡೋಣ ಅಂತ ಹೇಳಿಕೊಂಡು ಬಂದವ. ನೀನು ಮುಂದುವರಿಸುವುದಕ್ಕೆ ಹೊರಟೆ ಅಲ್ಲ, ಹೌದು ಸ್ವಾಮಿ. ಹೌದೇನೋ? ಅಪ್ಪ ಆಗಲೇ ಬಿಟ್ಟದ್ದನ್ನು ನೀನು ಸಿಗಲಿಕ್ಕೆ ಸಾಧ್ಯ ಮಗ ಅದ್ರಿಂದ ಸಾಧ್ಯ ಇವರು ಏನು ಅಂತ ಗೊತ್ತುಂಟ ನಿನಗೆ? ಏನು? ನೀನ್ ಯಾಕೆ ಇವರ ಬಗ್ಗೆ ಅಧ್ಯಯನ ಮಾಡಲಿಲ್ಲ? ಸಕಲೋಕದಲ್ಲಿರುವಂತಹ ಇವರನ್ನು ದೇವತೆಗಳು ಅಂತ ನಾವು ಹೇಳೋದಿಲ್ಲ, ಬರೇ ಕುದುರೆ ಮರಿಗಳು. ಆತ ನನ್ನ ಮರ್ಯಾದೆಗೆ ಕಡಿಮೆ ಆಗ್ತಂತೆ ನಾನು ದೇವತೆಗಳು ಅಂತ ಹೇಳ ಬಂದದಷ್ಟೇ. ಇವರಿಗೆ ಹಕ್ಕು ಕೊಟ್ಟದ್ದು ನಾನು, ಇವರು ನಮ್ಮ ಕೆಲಸದವರು. ಹೇಳೋದಿದ್ದೆ ಸ್ವರ್ಗದಲ್ಲಿ ಶೂದ್ರರು ಯಾರು ಅಂತ ಕೇಳಿದ್ದೆ, ನಾವು ಇವರನ್ನು ಎತ್ತಿ ತೋರಿಸ್ತೇವೆ. ಅಂತಹ ಶೂದ್ರರಿಗೆ ಹವಿಸಿಕೊಳ್ಳಬಹುದು ಅಂತ ನೀನು ಹೇಳ್ತಾಳೆ. ಯಾವ ನೀನು ದೇವರಾಜ? ಯಾರು? ಸ್ವರ್ಗಲೋಕದ ದೇವತೆಗಳಲ್ಲಿ ಶೂದ್ರರು ಅಂತ ಒಂದು ವರ್ಗವೇ ಇಲ್ಲ. ಇನ್ನೊಬ್ಬರ ಮೇಲೆ ನಿನಗೆ ಸಿಟ್ಟು ಬಂದ್ರೆ ಅವರನ್ನು ಶೂದ್ರರು ಅಂತ ಮೂಲೆ ಸೇರಿಸ್ತೀನಿ. ತಿರಸ್ಕಾರ. ನಿನ್ನ ಉನ್ನತ್ಯದ ಕುರಿತ ಅಹಂಕಾರ ಇದೆಯೋ, ಅದಕ್ಕಾಗಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ಇವರಿಗೆ ಹವಿರ ಕೊಡಬಾರ್ದು, ಹಿಂದೆ ಕೊಟ್ಟಿಲ್ಲ ಅದರಿಂದ ಕೊಡಬಾರ್ದು ಅಂತಲ್ವ ನೀನು ಹೇಳೋದು? ಯಾವುದು ವೇದದಲ್ಲಿ ಹೇಳಲಿಲ್ವೋ ಅದು ನಡೆಯ ಕೂಡದು. ನಾನು ಹೇಳ್ತೇನೆ, ಪ್ರಪಂಚ ಪರಿವರ್ತನಶೀಲವಾದ್ದು. ಹಿಂದೆ ಹೇಳಲ್ಪಟ್ಟ ಆಚಾರ ಇಂದು ಮುಂದೆ ಉಳಿಬೇಕು ಎಂಬೆಲ್ಲೂ ಇಲ್ಲ. ಕಾಲಕ್ಕೆ ಸರಿಯಾಗಿ ಬದಲಾಗಬೇಕು, ಬದಲಾಗದೆ ಬದಲಾಗಿದೆ. ನಾನು ನಿತ್ರ ಕೇಳ್ತೇನೆ, ಈಗ ಕಾಲಕ್ಕೆ ಬದಲು ಅಂತ ಹೇಳಿದ್ರೆ ಹುಟ್ಟಿಗೆ ಕಾರಣನಾಗುತ್ತಾನೋ ಅವನನ್ನು ಮಾತ್ರ ತಂದೆ ಅಂತ ಹೇಳ್ಬೇಕು, ಉಳಿದವರನ್ನು ಹೇಳಲಿಕ್ಕೆ ಆಗೋದಿಲ್ಲ. ಆ ಬದಲಾವಣೆ ಅಲ್ಲ ನಾನು ಆಚಾರ ರೂಪದ ಬದಲಾವಣೆ. ಹವಿರ್ಭಾಗಕ್ಕೂ ತಂದೆ ಮಗ ಅನ್ನುವುದಕ್ಕೂ ಸಂಬಂಧ ಅವರಿಗೆ ಕೊಡಬೇಕು ಅಂತ ನಾ ತೀರ್ಮಾನ ಮಾಡಿದ್ದೆ. ನೀನು ಆಕ್ಷೇಪಿಸಿ, ಆದ್ರೆ ಹಿಂದೆ ಕೊಟ್ಟಿಲ್ಲ ಎಂಬುದಕ್ಕಾಗಿ ಆಕ್ಷೇಪ. ಹೌದು. ಮತ್ತೆ ಕುದುರೆ ಮರೆಗಳು ಎಂಬುದು ನಿಲ್ಲುವುದಿಲ್ಲ. ಯಾಕೆ? ಭಗವಂತ ಸೂರ್ಯನಾರಾಯಣ ಮಕ್ಕಳು ಇವರು. ಭಗವಂತ ಸೂರ್ಯನಾರಾಯಣ ಕುದುರೆ ಆದ್ರೆ ಇವರು ಮರಿ ಸರಿ ಆಯ್ತು, ಕೊಡೋದಿಲ್ಲ. ಆದೀತಪ್ಪ ಕೂಡಿದ್ರು ಸಂತಾನ ಆದದ್ದು. ಅಯ್ಯೋ, ಯಾರು ಕುದುರೆ ಆದದ್ದು? ಸೂರ್ಯದೇವ. ಬರಿ ಬಿಡಿ, ಮತ್ತೆ ಸೂರ್ಯ ಸಂತಾನ ಎಂಬುದೇ ಇಲ್ಲಿ ಮುಖ್ಯ ಆಗ್ತದೆ. ಆದ್ರೆ ಈ ಪ್ರಪಂಚದ ಪರಿವರ್ತನೆಗೆ ಒಂದೆರಡು ಉದಾಹರಣೆ ಕೇಳಿ. ಏನು? ಒಂದು ಕಾಲದಲ್ಲಿ ಬ್ರಾಹ್ಮಣರು ಹೆಂಡ ಕುಡಿಯುತ್ತಾ ಇದ್ರು. ಆಚಾರ್ಯ ಶುಕ್ರ ಸಿಟ್ಟಿನಿಂದ ಹೆಂಡದ ಪ್ರಮಾದವನ್ನು ತಿಳಿದು ಬ್ರಾಹ್ಮಣರು ಹೆಂಡವನ್ನು ಕುಡಿದ್ರೆ ಹಾಳಾಗಿ ಹೋಗ್ತಾರೆ ಅಂತ ಹೇಳಿದ. ಪರಿವರ್ತನೆ ಅಲ್ವೋ ಇದು? ಬ್ರಾಹ್ಮಣರು ರುಚಿಗೆದ್ರ ಇಲ್ಲ, ನಾವು ಹೆಂಡ ಕುಡಿತೇವೆ ಅಂತ ಹೇಳಿದ್ರು, ಅದು ಸರಿ ಅಂತ ಒಪ್ಪಿಕೊಂಡ್ರು. ಒಂದು ಕಾಲ ಹೆಣ್ಣಿಗೆ ಮದುವೆ ಇರಲಿಲ್ಲ, ಯಾವ ಹೆಣ್ಣು ಯಾವ ಗಂಡನ್ನು ಸೇರಬಹುದಾಗಿತ್ತು. ಆದ್ರೆ ಆ ಶ್ವೇತಕೇತು ಅನ್ನುವಂತಹ ಪುಣ್ಯಾತ್ಮ ಒಬ್ಬ ಮದುವೆ ಅನ್ನುವಂತಹ ನಿಬಂಧನೆಯನ್ನು ವಿಧಿಸಿದ. ಅದರ ಪರಿಣಾಮ ಏನಾಯ್ತು? ಮುಂದೆ ಮದುವೆ ಅಂತ ಬಂತು, ಹೆಣ್ಣಿಗೆ ಗಂಡು ಗಂಡಿಗೆ ಹೆಣ್ಣು ಅನ್ನುವುದು ಪ್ರತ್ಯೇಕವಾಗಿ ವ್ಯವಸ್ಥೆ ಆಯಿತು. ಇದನ್ನು ಯಾರು ಆಕ್ಷೇಪ ಮಾಡಲಿಲ್ಲ. ಹಾಗೇನೆ ಇವರಿಗೆ ಇಷ್ಟು ದಿನ ಹವಿರ್ಭಾಗ ಇರಲಿಲ್ಲ. ಶರ್ಯಾತಿ ಮಹಾರಾಜನ ಪುತ್ರಕಾಮೇಷ್ಟಿಯಲ್ಲಿ ಇವರಿಗೆ ಹವಿರ್ಭಾಗ ಕೊಡುವುದಕ್ಕೆ ಅಧ್ವರಿ ಸಂಕಲ್ಪ ಮಾಡಿದ್ದೀರಿ. ಅವರು ಬಂದಿದ್ದಾರೆ, ದೇವತೆಗಳು ಬರಲಿಲ್ಲ, ನೀವೊಬ್ಬನೇ ಬಂದಿದ್ದಿ. ಕೊಡಬಹುದು ಹೇಳುವುದು ನೀನಲ್ಲ, ಅದು ಹಕ್ಕು ನನಗೆ. 3 ಲೋಕದ ಯಜಮಾನ ನಾನು ಹೇಳಿದ್ರೆ ಮಾತ್ರ ಕೊಡಬಹುದು. ನನ್ನ ಅಭಿಪ್ರಾಯ ಕೇಳಿದ ಕೊಡು ಅಂತ ಹೇಳಲಿಕ್ಕೆ ನನಗೆ ಅಪ್ಪಣೆ ಮಾಡ್ಲಿಕ್ಕೆ ನೀನ್ ಯಾವನ? ನಮ್ಮ ಅಪ್ಪ ಅಭಿಪ್ರಾಯ ಕೇಳಿದಾಗ ಒಪ್ಪದೇ ಇದ್ದದ್ರಿಂದ ಮತ್ತೆ ಆ ತಪ್ಪು ಮಾಡಬಾರದು ಅಂತಿದ್ದೆ. ಈಗಲೂ ಹೇಳ್ತೇನೆ, ದೋಷ ಬೇಡ, ಬೇಡ, ಸುಮನಸರ ಒಡೆಯ ನೀನು. ಒಳ್ಳೆ ಮನಸ್ಸು ಮಾಡು, ಅವರಿಗೆ ಅನುಗ್ರಹ ಮಾಡು. ಅವತ್ತು 10 ಜನ ಸೇರಿದ ಸಭೆಯಲ್ಲಿ ಹೇಳಿದ ಮಾತು ಅದು ಇವತ್ತು ಒಡೆಯ ದೇವೇಂದ್ರ. ಯಾರು ಗೊತ್ತಿಲ್ಲ ನಿನ್ನ ಹಣೆ ಬರಹ. ಇವರ ಜೀವನದಲ್ಲಿ ಒಂದು ಕಪ್ಪು ಚುಕ್ಕ ಇಲ್ಲ. ಯಾರಿಗೂ ಅನ್ಯಾಯ ಮಾಡಿದ್ರು, ಯಾರನ್ನೋ ಕೆಡಿಸಿದ್ರು ಅಂತ ಇವರ ಬಗ್ಗೆ ಯಾರು ಹೇಳುವ. ನೀನ್ ಯಾವನೋ ನೀನು? ಜಾರ ಏನು? ದ್ವಿತೀಯ ಗರ್ಭವನ್ನು ತುಂಡು ಮಾಡಿ ಹಾಕಿ ಅವರು ಅಳ್ತಾ ಇದ್ದಾಗ ಮಾರುದ ಅಂತ ಹೇಳಿ ಅವರಿಗೆ ಮರುತುಗಳು ಅಂತ ಜಾಗ ಕೊಟ್ಟ ಅಯೋಗ್ಯ. ನೀನ್ ಯಾವನೋ ನೀನು? ದೇವೇಂದ್ರನ ವ್ಯವಹಾರಗಳಿಗೆ ಯಾರೇ ಆಕ್ಷೇಪಿಸಿದ್ರು, ಯಾರೇ ವಿರೋಧವನ್ನು ವ್ಯಕ್ತಪಡಿಸಿದ್ರು, ಅದನ್ನು ಕೇಳಿಯೋ ನೋಡಿಯೋ ಸಹಿಸಿಕೊಳ್ಳುವ ನಾನಲ್ಲ. ಅಂತಹ ವಿರೋಧ ಶಕ್ತಿಗಳು ಯಾರಿದ್ದಾರೋ ಅವುಗಳ ದಮನಕ್ಕಾಗಿ ನನ್ನ ಕೈಯಲ್ಲಿರುವುದು ಈ ವಜ್ರಾಯುಧ. ನಿನ್ನ ಹಣೆಗೆ ಹಿಡಿದು ಹೊಡೆದ
ಏನಾಯ್ತು ನಿನಗೆ? ಏನಾಯ್ತು ಈಗ? ಎತ್ತು ಎತ್ತು ಎಂತ ಮಾಡಿದ್ದೆ ಇದನ್ನು? ಹೇ, ನೋಡ, ಈಗ ಹೋಗ್ಲಿ. ಏನ್ ಮಾಡಿದ್ಯಾ? ಸ್ತಂಭಿಸಿದ್ದೇನೆ ಎಲ್ಲಿ? ನಿನ್ನ ಕೈಯನ್ನು. ನಿನಗೆ ಇಷ್ಟೆಲ್ಲ ಧೈರ್ಯ ಇರುವುದು? ಏನು ಮಾಡೋದನ್ನ ಕೈ ಹೀಗೆ ಮಾಡುವ ಇರುವ ಹಾಗೆ ಮಾಡಿದ್ಯಲ್ಲ. ಮಕ್ಕಳೇ ಏನು? ಇಲ್ಲಿ ಬನ್ನಿ. ಯಾಕೆ? ಈ ಔಷಧಿ ಮಾಡುವಾರಲ್ಲ, ಹೌದು. ಕೈ ಸರಿ ಮಾಡಿ ಅಂತ ನೋಡುದಾ ಒಂದ್ಸಲ ಪರೀಕ್ಷೆ ಮಾಡಿ ನೋಡಿಬಿಡ್ತೇವೆ. ಇವರನ್ನು ಹೀಗೆ ಮಾಡ್ತಾನೆ ಗೊತ್ತುಂಟ ಇವ. ಇದರಲ್ಲಿ ಗುಣ ಆಗೋದಿದ್ರೆ ಮಾಡಿ. ಕೈ ಸರಿ ಮಾಡಿ ಅಂತ ಬೇಗ ಇಲ್ಲ, ಬೇಗ ಮಾಡಿ. ಇದು ಸರಿ ಆಗುವಂತದ್ದೇ ಅಲ್ಲ. ಪಾಪಿಗಳು ಇದು ಏನು ಗೊತ್ತಾ? ಎಂತದು? ಇದೇನು ಗೊತ್ತಾ? ಎಂತದಿದು? ಆವತ್ತು ವರುಣನ ಯಜ್ಞದಲ್ಲಿ ಹ. ಭೃಗು ಮಹರ್ಷಿ ಕೊಟ್ಟಿದ್ದಾನ ಒಂದು ಶಾಪ. ಹೌದು. ಮುಂದೆ ಒಂದು ಅದ್ದರಲ್ಲಿ ನೀನು ಅಪಮಾನಿತನಾಗುಂತ. ಏಯ್. ಆ ಪಾಪದ ಲೇಪ ಇದು. ಇದೇನು ನಿನಗೆ ಗೊತ್ತಾ? ಔಷಧಿ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ? ಮತ್ತೆ ನೀನು ಎಂತ ಅದರಲ್ಲಿ ಗುಣ ವೈದ್ಯರ ನೀನು? ಹೇ. ಇನ್ನೊಂದು ಕೈಯನ್ನು ಹಾಗೆ ಯೋಗ, ಮಾಡಿದ್ರೆ ಚಂದ ಈಗ ಕಾಣ್ತದೆ. ಔಷಧ ರೋಗಕ್ಕೆ, ಇದು ರೋಗ ಅಲ್ಲ, ನಿನ್ನ ಕರ್ಮದ ಫಲ ಇದು. ನಿನಗೆ ಯೋಗ. ಧೈರ್ಯ ಇದ್ರೆ ಕೈ ಸರಿ ಮಾಡಿ ನೋಡು, ಸರಿ ಮಾಡಿ ನೋಡು, ಆಗ ಏನು ಮಾಡ್ತಾನೆ ಅಂತ ನೋಡು. ಸರಿ ಮಾಡುದು ಯಾಕೆ? ಇದ್ರದ್ದೇನು ಅಂತ ಆಗ್ಲಿ, ಮತ್ತೆ ಮುಂದುವರಿಸುವ. ಇದರದ್ದು ಏನು ಅಂತ ಆಗಬೇಕಾದ್ರೆ ಸರಿ ಆಗ್ಬೇಕು. ಇದು ಇವರಿಗೆ ಹಲಸೆ ಕೊಡ್ಬೇಕಾ? ಕೊಡ್ಬೇಕು. ಕೊಡಿದ್ರೆ ಹೊಡಿತಾನೆ. ಹೊಡಿಲಿಕ್ಕೆ ಆಗೋದಿಲ್ಲ, ಇದ್ರೆ ಸರಿ ಮಾಡು. ಅವರಿಗೆ ಕೊಡ್ತೇನೆ ಅಂತ ನೀ ಹೇಳಿದ್ರೆ ಆಗ ಮಾತ್ರ. ಕೊಡ್ತೇನೆ ಅಂತ ಹೇಳಿದ್ರೆ ಹೇಳ್ತೇನೆ. ಸರಿ ಮಾಡು, ಮೊದಲು ಕೊಡುವ. ಸರಿ ಮಾಡು, ಕೈ ಸರಿ ಮಾಡು. ಸರಿ ಆಗಲಿ. ಏ ದುರ್ಬುದ್ಧಿ. ನಾನು ಕೊಡುವೆ. ಬಳಿಕಲ ಮುನೀಂದ್ರನು ಕೋಪಿಸುತ್ತ ಸದು ಬೇಜಾರ ಮಂತ್ರದೊಳಾಡುತ್ತಿಹುದು ನಡೆದುದು ಅದ್ಭುತವು. ನೀನು ಈಗ ಸರಿ ಆಯ್ತು. ಸರಿ ಆಯ್ತು ಅಂದ್ರೆ ಯಾಕೆ ಸರಿ ಆಗ್ತದೆ? ತಲೆಗೆ ಹೊಡಿಲಿಕ್ಕೆ. ಹೇಗೆ ಸರಿ ಆಗ್ತದೆ? ಹಾ. ಇವರನ್ನು ಸರಿಯಾಗಿ ಒಪ್ಪಿಕೊಳ್ಳದೆ ಇದ್ರೆ ನೀನು ಮಾಡಿದ್ದು ಯಾವುದು ಸರಿಯಾಗುವುದಿಲ್ಲ. ನೀನು ಆಗ ಕೈ ಹೀಗೆ ಹಿಡಿದು ನಿಂತಿದ್ಯಲ್ಲ, ಹೌದು. ಹಾಗೆ ಮತ್ತೊಮ್ಮೆ ಮಾಡುವುದಕ್ಕೆ ಅರ್ಥ ಇಲ್ಲ. ಹಾ? ನಮ್ಮ ಹತ್ರ ಕೆಲವು ಪ್ರಯೋಗಗಳುಂಟು. ಆಹಾ. ಈಗ ಸಂಕಲ್ಪವನ್ನು ಮಾಡಿದ್ದೇನೆ, ಏನು ನಿನ್ನ ಯಾಗದ ಪ್ರಯೋಗ? ಕುಂಡದಿಂದ ನಿನಗೆ ದಂಡನೆಯನ್ನು ವಿಧಿಸುವುದಕ್ಕೆ. ಏನು ಮಾಡ್ತೀನಿ ಈಗ? ನಿನ್ನನೆಲ್ಲರ ವೀರ ತಲ್ಲಣೆ ಕೊಲ್ಲಲಾಗದ ನಿಯತಿಯಲ್ಲ ಕೆಡಲವರು ನಿಲ್ಲು ನಿಲ್ಲೆನೋ. ಭೂತ. ಅಯ್ಯ. ಓ ನಾರಾಯಣದವರೇ, ಓ ನನ್ನನ್ನು ಬದುಕಿಸಿಬಿಡಿ. ಸಾಯ್ತೇನೆ. ಈ ಭೂತ ನನ್ನ ಹೆದರಿಸ್ತದೆ. ಆತನ ನಾನು ಸಮಾಧಾನ ಅದೊಂದು ಪಡಿಸ್ತೇನೆ. ಸಮಾಧಾನ ಮಾಡಿಬಿಡಿ. ಅಯ್ಯ ಮದಾಸುರ, ನೀನು ಶಾಂತನಾಗಬೇಕು. ಇಲ್ಲಿ ಇರ್ಬೇಡ. ಭೂಲೋಕಕ್ಕೆ ಹೋಗು. ಭೂಲೋಕದಲ್ಲಿ ಯಾರು ಕುಡುಕರಿದ್ದಾರೋ ಮದಮುಖರಿದ್ದಾರೋ ಅಂತವರನ್ನು ಪೀಡಿಸ್ತಾ ಇರು. ಹೋಗು. ಆಗ್ಲಿ ಬಿಡು. ವಾಸವನೆ ಕೇಳು, ನಾರಾಯಣ. ವಾಸವನೆ ಕೇಳು, ಕೇಳು. ನಿನಗಿಂತ ದುದು ನೀಸಾಜು, ಲೇಸಾಯ್ತು. ನಿನಗಿಂತ ದುದು ನೀಸಾಜು. ಲೇಸಾಯ್ತಪ್ಪ. ವಾಸಿಸಲಿ ಈ ಸೂರ್ಯಜರು ಇವರು ಸಂತೋಷದಲ್ಲಿ ಸಂತೋಷದಲ್ಲಿ ಸ್ವರ್ಗದಲ್ಲಿ ಹವಿಯ ಪಡೆಯುತ್ತ ಸಕಲ ಸುರರೊಡನೆ ಈ ಋಷಿಯೋ ಯೇಸು ಮಹಿಮನೋ. ಯಾರು? ಚವನನು ಯೇಸು ಮಹಿಮನೋ ಮಹಿಮನು ಅವನಾ? ಎನ್ನುತ್ತ ಚವನನ ಸಾಹಸವ ಪೊಗಳಲು ಸಂತೋಷವಾಯ್ತು. ವಾಸವನಿಗೆ ನಿನಗಿಂತದುದು ಲೇಸಾಯ್ತು. ದೇವೇಂದ್ರ, ಪ್ರಭು. ಇದು ನಾನು ಇಲ್ಲಿ ಪ್ರತ್ಯಕ್ಷನಾಗಿದ್ದೇನೆ. ಆ ಮದಾಸುರನಿಂದಲಾಗಿ ನೀನು ಕಷ್ಟಕ್ಕೊಳಗಾಗಿದ್ದೀಯ. ಹಾ. ಇನ್ನು ಮುಂದೆ ಈ ಅಶ್ವಿನಿ ದೇವತೆಗಳು ಹಾ. ನಿಮ್ಮಂತೆ ಹವಿಸನ್ನುಂಡುವುದಕ್ಕೆ ಯೋಗ್ಯರಾಗಿದ್ದಾರೆ. ಅವರಲ್ಲ ಇವರು? ಇವರು ಮಹಾನ್ವಿತರೂ ಆಗಿದ್ದಾರೆ, ಸೂರ್ಯ ಪುತ್ರರೂ ಆಗಿದ್ದಾರೆ. ಪರಮಾತ್ಮ,
ಮಹರ್ಷಿ. ನಿನ್ನ ಆಗಮನದಿಂದ ಅಮಂಗಳ ಅಂತ ಏನ್ ಗ್ರಹಿಸಿದ್ವು ಆ. ಅದು ಮಂಗಳದಲ್ಲಿ ಪರಿವಸಾನವಾಯಿತು. ಆ, ಅಶ್ವಿನಿ ಕುಮಾರರಿಗೆ ಏನು ನಾನು ವಾಗ್ದಾನ ಮಾಡಿದನೋ ಆ. ಅದನ್ನು ನೆರವೇರಿಸುವಲ್ಲಿ ನೀನು ನೆರವಾದಿ. ಹೌದು. ದೇವರಾಜನು ಅಹಂಕಾರವನ್ನು ಬಿಟ್ಟು ಇವರಲ್ಲಿ ಆತ್ಮೀಯತೆ ಬೆಳೆಸ್ತಾ ಇದ್ದಾನೆ. ನಿಜ. ನಮ್ಮ ಮಾವ ಪುತ್ರಕಾಮೇಷ್ಟಿಯ ಆ. ದೀಕ್ಷಿತ ಹೌದು. ಯಜ್ಞ ಫಲ ಖಂಡಿತವಾಗಿಯೂ ಆಗ್ತದೆ. ಪುತ್ರ ಕಾಮೇಷ್ಟಿಯನ್ನು ಕೈಗೊಂಡ ಕಾರಣ ಈತನ ಸತಿ ಪುತ್ರವತಿ ಆಗುತ್ತಾಳೆ. ಅಷ್ಟೇ ಅಲ್ಲ, ಸುಕನ್ಯೆ ಮಹಾ ಪತಿವ್ರತೆ ಎಂಬುದಾಗಿ ಹೆಸರನ್ನು ಕಳಿಸ್ತಾಳೆ. ನಾರಾಯಣ, ನನ್ನ ಕಾಯಕಲ್ಪದ ಮಹಿಮೆ ಇದು ಅಂತ ನಾನು ತಿಳಿಯುತ್ತೇನೆ. ದುರ್ಬಲನಾಗಿ ದೈಹಿಕವಾಗಿ ಏನೇನು ಯೋಗ್ಯತೆ ಇಲ್ಲದಿದ್ದಂತ ನನ್ನನ್ನು ವ್ಯವಹಾರದ ಪ್ರಪಂಚಕ್ಕೆ ಎಳೆತಂದು ಇಂತಹ ಪರಿವರ್ತನೆಗೆ ಅನುಗ್ರಹಕ್ಕೆ ಕಾರಣನಾಗುವ ಹಾಗೆ ಮಾಡಿದಂತಹ ಅಶ್ವಿನಿ ದೇವತೆಗಳು ಕಾಯಕಲ್ಪ ಎಂಬ ಪ್ರಸಂಗದಲ್ಲೇ ಪ್ರಧಾನರಾಗ್ತಾರೆ. ನಿನ್ನ ಅನುಗ್ರಹದಿಂದಾಗಿ ಲೋಕಕ್ಕೆ ಕಲ್ಯಾಣ ಉಂಟಾಗ್ತದೆ. ಆಯುರ್ವೇದದ ಮಹಿಮೆ ಎಲ್ಲರಿಗೂ ತಿಳಿದು ಎಲ್ಲರೂ ನಿರೋಗಿಗಳಾಗಿ ಲೋಕವನ್ನು ಸಂಪೂರ್ಣ ಹಸನಾದ ವಾತಾವರಣ ಅಂತ ಹೇಳುವ ಹಾಗಾಗ್ತದೆ. ಹಾಗಾಗಬೇಕು ಅಂತ ಸನ್ನಿಧಾನದ ಅನುಗ್ರಹ ಬೇಕಾಗಿದೆ. ಎಲ್ಲರಿಗೂ ಶುಭ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಂಗಗೆ ಮಂಗಳಂ ವಿಶ್ವರಂಗವ ಸೃಜಿಸಿ ತಾರೇ ಪರೋಕ್ಷ ಸೂತ್ರವ ನಾಡಿಸಿ ವೀಕ್ಷಿಸುವ ಸಾನಂದ ಸಾಕ್ಷಿಗೆ ವಿಶ್ವಾಲೀಲಾ ಮೋದಗೆ ಮಂಗಳಂ ಜಯ ಮಂಗಳಂ ಮಂಗಳಂ